ಕರಾವಳಿ ಪ್ರತಿಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕಿ. ವೀಕ್ಷಕರು ಈಗಾಗಲೇ ಗಮನಿಸಬಹುದು, ಕರಾವಳಿಯಲ್ಲಿ ಪ್ರತಿಯೊಂದು ಜನಜೀವನದಲ್ಲೂ ಕೂಡ ಭಯಭೀತರಾಗಿ ಸಂಚರಿಸುವಂಥದ್ದು, ಜೀವನ ಮಾಡುವಂಥದ್ದು ಒಂದಷ್ಟು ಆಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತು ಬೆಳಿಗ್ಗೆ ಹೊರಡಿದವರು ಸಂಜೆ ಬರ್ತಾರಾ ಇಲ್ವಾ, ಯುವಕರಂತೂ ಮನೆಯಲ್ಲೇ ದಾರಿ ಕಾಯುವುದೇ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ, ಹೆದರಿಕೆ, ಇದೆಲ್ಲವಲ್ಲೂ ಬದುಕುವಂತ ಒಂದು ಸ್ಥಿತಿ ಆಗ್ತಾ ಇದೆ ಅಂತ. ಈಗಿನ ದಿನಗಳಲ್ಲೂ ಇಂಥ ಪರಿಸ್ಥಿತಿ ಬರಲಿಕ್ಕೆ ಕಾರಣ ಏನು? ನಿಜವಾಗ್ಲೂ ಇಂಥ ಪರಿಸ್ಥಿತಿಯನ್ನು ರಾಜಕೀಯ ಒಂದಷ್ಟು ಮಾಡ್ತಾ ಇದ್ದಾರೆ, ಇದರಲ್ಲೂ ಸಾವಿನಲ್ಲಿ ರಾಜಕೀಯನ ಅನ್ನುವಂಥದ್ದು ಕೂಡ ಬಹಳಷ್ಟು ಮಾತುಗಳು ಕೇಳಬರ್ತಾ ಇರುವಂಥದ್ದು. ಎಲ್ಲರೂ ಸಾರ್ವಜನಿಕರ ಮಾತು ಕೂಡ ಹೌದು. ಯಾಕಂದ್ರೆ ಎಲೆಕ್ಷನ್ ಬಂದಾಗ, ಚುನಾವಣೆ ಬಂದಾಗ ಒಂದಷ್ಟು ಸಾವು ನೋವುಗಳು ಆಗುವಂಥದ್ದು, ಒಂದಷ್ಟು ಕೊಲೆಗಳಾಗುವಂಥದ್ದು, ಅಥವಾ ಯಾವುದೊಂದು ಬಣದ ಅಷ್ಟು ಮತಾಂಧರನ್ನು ಒಂದು ಕಡೆಯಲ್ಲಿ ಓಲೈಕೆ ಮಾಡುವಂತ ರಾಜಕೀಯ ಮಾಡುವಂಥದ್ದು, ಇದರಿಂದ ಒಂದಷ್ಟು ಸಾಕಷ್ಟು ಜನರಿಗೆ ಸಾವು ನೋವುಗಳು ಕೂಡ ಆಗುವಂಥದ್ದು. ಹಾಗೇನೆ ಇಲ್ಲಿ ರಾಜಕೀಯ ಬೇಳೆಯನ್ನು ಬೇಯಿಸಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಕರಾವಳಿ ಭಾಗದಲ್ಲಿ ಇದೀಗ ಜಗಜ್ಜಾಹೀರಾಗಿರುವಂಥದ್ದು. ಇದೆಲ್ಲ ವಿಚಾರಗಳನ್ನು ಕೂಡ ಇವತ್ತು ಮಾತಾಡೋಣ. ನಮ್ಮ ಜೊತೆ ಮುಖಂಡರಾದಂತಹ ಬಿಜೆಪಿ ಮುಖಂಡರಾದಂತಹ ಜಿತೇಂದ್ರ ಕೊಟ್ಟಾರಿ ಅವರು ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ಮುಖಂಡರಾದಂತಹ ಗಣೇಶ್ ಪೂಜಾರಿ ಅವರು ಇದ್ದಾರೆ ಕಾರ್ಯಕ್ರಮಕ್ಕೆ, ತಮಗೂ ಸ್ವಾಗತ. ಈಗಾಗಲೇ ನೀವು ಗಮನಿಸಬಹುದು, ಕರಾವಳಿ ಭಾಗದಲ್ಲಿ ಪ್ರತಿ ಬಾರಿಯೂ ನಿಮಗೆ ಗೊತ್ತಿದೆ, ಕಲ್ಲಡ್ಕದಲ್ಲಿ ನಡೆದಂತ ಸಂದರ್ಭಗಳಲ್ಲೂ ಲಾ ಅಂಡ್ ಆರ್ಡರ್ ಅನ್ನುವಂಥದ್ದು ಎಲ್ಲೋ ಮರೀತಿದ್ದಾರೆ ಅನ್ನುವಂಥದ್ದು. ಕಾಂಗ್ರೆಸ್ನವರಿಗೆ ಏನೋ ನಿಯಂತ್ರಣಕ್ಕೆ ಬರಲಿಕ್ಕೆ ಸಾಧ್ಯತೆ ಇಲ್ಲ, ಅಥವಾ ಲಾ ಅಂಡ್ ಆರ್ಡರ್ ಅನ್ನುವಂಥದ್ದು ಹೇಗೆ ಉಪಯೋಗಿಸಬೇಕು ಅನ್ನುವಂಥದ್ದು ಗೊತ್ತಾಗ್ತಿಲ್ಲ. ಕಾನೂನು ಸುವ್ಯವಸ್ಥೆಯಲ್ಲಿ ಹದಗೆಟ್ಟಿದೆ ಕರ್ನಾಟಕದಲ್ಲಿ. ಅದು ಕರಾವಳಿ ಭಾಗ ಅಂತೂ ಈಗ ತೀರಾ ಹದಗೆಟ್ಟಿದೆ ಅಂತ ಹೇಳೋದಕ್ಕೆ ಸಾಕ್ಷಿ ಆಗ್ತಾ ಇದೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಗಣೇಶ್ವರ? ನೋಡಿ, ನಾನು ಮೊದಲನೇದಾಗಿ 2018ನೇ ಹೊಸ ವರ್ಷಕ್ಕೆ ಎಲ್ಲರಿಗೂ ನಿಮ್ಮ ಮಾಧ್ಯಮದ ಮುಖಾಂತರ ಸಂಪೂರ್ಣವಾಗಿ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಹೋಗ್ಲಿ ಅಂತ ಹೇಳಿ ಅವರಿಗೆ ಆಶಿಸಲಿಕ್ಕೆ ಇಚ್ಛೆ ನಾವು ಆಶಯ ಮಾಡ್ತಾ ಇದೀವಿ. ಆದ್ರೆ ಒಂದು ಕಡೆಯಲ್ಲಿ ಕೊಲೆಗಳು ಆಗ್ತಾನೆ ಇದೆ. ಯಾವ ರೀತಿಯಲ್ಲಿ ಕರಾಳ ಮುಖ ಅನ್ನುವಂಥದ್ದು 2018ರಲ್ಲಿ ನಾವು ನೋಡ್ತಾ ಇದೀವಿ. ನೋಡಿ, ಯಾವುದೇ ಒಂದು ಅಹಿತಕರ ಘಟನೆ ನಡೆದಾಗ ಆ ಘಟನೆಯನ್ನು ನಾವು ನೇರವಾಗಿ ಒಂದು ಧರ್ಮಕ್ಕೆ ತರದೆ, ನಾನೊಬ್ಬ ಭಾರತೀಯ ಪ್ರಜೆಯ ಒಂದು ಕೊಲೆಯಾಗಿದೆ ಅಂತ ತಿಳ್ಕೊಂಡು ಅದನ್ನು ಇಡೀ ದೇಶದ ಮತ್ತು ಇಡೀ ರಾಜ್ಯದ ಮತ್ತು ಇಡೀ ಜಿಲ್ಲೆಗೆ ಅನ್ವಯಪಟ್ಟು ಆ ಕೊಲೆಯ ಹಿಂದೆ ಯಾವುದು ಇದೆ ಎಂಬುದನ್ನು ನೋಡುವುದಕ್ಕೆ ತನಿಖಾ ವ್ಯವಸ್ಥೆಗಳಿರ್ತದೆ. ಆ ತನಿಖಾ ವ್ಯವಸ್ಥೆಗಳು ಇರತಕ್ಕಂಥ ಸಂದರ್ಭದಲ್ಲಿ ನಾವು ಒಮ್ಮೆಲೆ ಧುಮುಕಿ ಜನರ ಮನಸ್ಸಿಗೆ ಆಕ್ರೋಶ ಬರತಕ್ಕಂಥ ವಿಷಯಗಳನ್ನು ಹೇಳದೆ ಎಲ್ಲರನ್ನ ಒಂದೇ ರೀತಿಯಲ್ಲಿ ನೋಡಿಕೊಂಡು, ಯಾರೂ ಕೂಡ ಇದರ ಬಗ್ಗೆ ಮುಂದುವರಿಯದೆ ಏನು ತನಿಖೆಯಲ್ಲಿ ವ್ಯವಸ್ಥೆಗಳು ಬರ್ತದೆ ಅದನ್ನು ಕಾದು ಕುಳಿತು ಆಮೇಲೆ ಅದರಿಂದ ಬರತಕ್ಕಂಥ ವಿರೋಧ ಅಥವಾ ಪರ ಅಥವಾ ತನಿಖಾ ವ್ಯವಸ್ಥೆಯಲ್ಲಿ ಏನೇ ಇದೆಯಾ ಅದನ್ನು ನೋಡಿಕೊಂಡು ನಾವು ಮುಂದಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಮತ್ತೆ ಪ್ರತಿಯೊಬ್ಬ ನಾಗರಿಕನಿಗೆ, ಒಬ್ಬ ರಾಜಕಾರಣಿ ಆಗಲಿ ಅಥವಾ ಒಬ್ಬ ಸಮಾಜ ಸೇವಕನಾಗಲಿ, ಯಾರಾದರೂ ಕೂಡ ಅಥವಾ ಮಾಧ್ಯಮದವರಾಗಲಿ, ಎಲ್ಲರೂ ಶಾಂತ ರೀತಿಯಲ್ಲಿ ಇರತಕ್ಕಂಥ ವ್ಯವಸ್ಥೆಯನ್ನು ಮೊದಲಿಗೆ ನಾವು ಮುಟ್ಟಿಸಬೇಕು ಜನರಿಗೆ. ಅದನ್ನು ಮಾಡಿ ಆ ನಂತರ ಯಾವ ರೀತಿಯಾದ ಕೊಲೆ ಆಯಿತು ಅಥವಾ ಯಾವ ರೀತಿ ಕೊಲೆಗೆ ಕಾರಣಗಳಿವೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಆ ಕೊಲೆಯ ಪರಿಶೀಲನೆಯ ಬರತಕ್ಕಂಥ ಉತ್ತರಕ್ಕೆ ನಾವು ಪ್ರತಿಕಾರವನ್ನು ಯಾವ ರೀತಿಯಲ್ಲಿ ಪ್ರತಿಭಟನೆಯ ಮುಖಾಂತರ ಮಾಡ್ಬೋದು, ಇದರ ಕಾನೂನನ್ನು ಯಾವ ರೀತಿ ಹಿಡಿತದಲ್ಲಿ ಇಟ್ಕೊಳ್ಬೋದು, ಯಾವ ರೀತಿ ಕಾನೂನಿಗೆ ಒತ್ತಡವನ್ನು ತರಬಹುದು ಎಂಬುದನ್ನು ನಾವು ಯಾರು ಜನಪ್ರತಿನಿಧಿಗಳಿದ್ದೇವೆ, ಯಾರು ಸಾಮಾಜಿಕ ನಾಯಕರುಗಳಿದ್ದಾರ ಅವರೆಲ್ಲರೂ ಜನರಿಗೆ ಮನವಿಯನ್ನು ಮಾಡಬೇಕು. ಮತ್ತೊಂದು ಹೇಳ್ತೇನೆ ನಾನು, ಎಲ್ಲ ಯುವಕರು ಮತ್ತು ಸಮಾಜದಲ್ಲಿರತಕ್ಕಂಥ ಎಲ್ಲ ವ್ಯಕ್ತಿಗಳು ತಮ್ಮ ಗೌರವವನ್ನು ಉಳಿಸಿಕೊಂಡು ಯಾವುದೇ ತಮ್ಮ ಸ್ವಯಂ ಪ್ರೇರಿತ ಕಾನೂನನ್ನು ಕೈಗೆತ್ತಿಕೊಳ್ಳದಂತಹ ಕೆಲಸವನ್ನು ಎಲ್ಲ ಯುವಕರು ಮಾಡಬೇಕಂತ ನಾನು ಮನವಿಯಾಗಿ ಮಾಡ್ತೀನಿ. ಈಗಾಗಲೇ ನೀವು ಗಮನಿಸಬಹುದು, ನಿಮ್ಗೆ ಒಂದು ಬಾರಿ ಅನುಭವಕ್ಕೆ ಬಂದಿದೆ ಕಲ್ಲಡ್ಕದಲ್ಲಿ ಯಾವ ಸ್ಥಿತಿ ಉಳ್ಬಣ ಆಯಿತು ಅಥವಾ ಲಾ ಅಂಡ್ ಆರ್ಡರ್ ಯಾವ ರೀತಿಯಲ್ಲಿ ಕೈತಪ್ಪಿತು, ಹದಮೀರಿ ಹೋಗ್ತಾ ಇದೆ ಅನ್ನುವಂಥದ್ದು. ಆದ್ರೂ ಮತ್ತೊಮ್ಮೆ ಯಾಕೆ ಕರಾವಳಿಯಲ್ಲಿ ಇಂಥ ಸ್ಥಿತಿಯನ್ನೇ ಉಳ್ಬಣ ಆಗ್ಲಿಕ್ಕೆ ಬಿಡ್ತಾ ಇದ್ದೀರಿ ಅನ್ನುವಂಥದ್ದು? ನೋಡಿ, ಅದೇ ನಾನು ಹೇಳಿದ್ದು, ಕರಾವಳಿಯಲ್ಲಿ ಅನಾಹುತ ಆಗ್ಲಿಕ್ಕೆ ಕಾರಣಗಳೇನು, ಇದನ್ನ ವ್ಯವಸ್ಥಿತ ರೀತಿಯಲ್ಲಿ ನೋಡೋದಕ್ಕೆ ಇವತ್ತು ತನಿಖಾ ತಂಡಗಳು ಬಹಳಷ್ಟು ಒಳ್ಳೆಯ ರೀತಿಯ ಕೆಲಸವನ್ನು ಮೊನ್ನೆ ನೀವು ನೋಡಿದ್ದೆ. ನೀವು ಏನು ಅಪಘಾತವಾಯಿತು ಆ ತಕ್ಷಣವೇ ಅದನ್ನು ಏನು ಅಪಘಾತ ಮಾಡಿದಾರ ಅವರನ್ನು ಆ ಕ್ಷಣದಲ್ಲಿ ಬಂಧಿಸ್ತಕ್ಕಂಥ ಒಂದು 3-4 ಗಂಟೆಯಲ್ಲಿ ಬಂಧಿಸ್ತಕ್ಕಂಥ ವ್ಯವಸ್ಥೆಯನ್ನು ಪೊಲೀಸ್ ಇಲಾಖೆ ಮಾಡಿದೆ. ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ ಒಂದು ಕೆಲವೊಂದು ಘಟನೆಗಳು ಆದಾಗ ಆ ಘಟನೆಯನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡತಕ್ಕಂಥ ಕೆಲಸವನ್ನು ನಾವು ರಾಜಕಾರಣಿಗಳಾಗಿ ಆಗಲಿ ಅಥವಾ ಸಾಮಾಜಿಕದಲ್ಲಿರತಕ್ಕಂಥ ಎಲ್ಲ ಹಿರಿಯ ನಾಯಕರುಗಳಾಗಲಿ ಅಥವಾ ಮಾಧ್ಯಮವಾಗಲಿ ಅದಕ್ಕೆ ಯಾವ ರೀತಿಯ ಸಹಕಾರವನ್ನು ಕೊಡಬೇಕು ಅದನ್ನು ನಾವು ಮೊದಲು ಕೊಡಬೇಕು. ಯಾರಿಗೂ ಅದರಿಂದ ಒಂದು ಘಟನೆ ಆದ ನಂತರ ಇನ್ನೊಂದು ಘಟನೆ ಆಗದ ರೀತಿಯಲ್ಲಿ ನೋಡಿಕೊಳ್ಳತಕ್ಕಂಥ ಜವಾಬ್ದಾರಿ ನಾವು ರಾಜಕೀಯದಲ್ಲಿದ್ದು ಅದನ್ನು ಮಾಡಬೇಕಾದಂಥ ಜವಾಬ್ದಾರಿ ನಮ್ಗೆಲ್ಲರಿಗೂ ಇದೆ. ಈಗಾಗಲೇ ನೀವು ಹೇಳಿದನ್ನು ಒಪ್ಕೊಳ್ಳೋಣ. ಆದರೆ ಮೊಯ್ದೀನ್ ಬಾವ್ ಅವರು ಬೆಳಿಗ್ಗಿನ ಈ ಪ್ರಕರಣ ಸನ್ನಿವೇಶ ಏನು ನಡೆಯಿತು ತದನಂತರ ಸಂಜೆಯವರೆಗೆ ಯಾವುದೇ ಸ್ಟೇಟ್ಮೆಂಟ್ಗಳನ್ನು ಕೊಡೋದಿಲ್ಲ, ಎಲ್ಲಿದ್ದಾರೆ ಅನ್ನುವಂಥದ್ದು ಮಾಹಿತಿ ಇಲ್ಲ.
ಯಾಕೆ ಈ ಒಂದು ಸ್ಥಿತಿಯ ಒಂದು ಉಳ್ಬಣ ಆಯಿತು? ಅವರ ಕ್ಷೇತ್ರಕ್ಕೆ ಬರ್ಬೋದಿತ್ತಲ್ಲ, ಹೇಳಿಕೆಗಳನ್ನು ನೀಡಬಹುದಿತ್ತು, ಅಥವಾ ಅವರೇನು ತಪ್ಪು ಪಾಲುದಾರರಲ್ಲ, ಹಾಗಾದ್ರೆ ಏನು ಮಾಡಿಲ್ಲ, ಸರಿ ಒಪ್ಕೊಳ್ಳೋಣ ಅವರು ನಿರ್ದೋಷಿ ಅಥವಾ ಯಾವುದೇ ಈ ಪ್ರಕರಣದಲ್ಲಿ ಅವರಿಗೆ ಒಂದು ಕಾರಣದ ಕೈಗಳು ಹಸ್ತಕ್ಷೇಪ ಮಾಡಿಲ್ಲ ಅನ್ನುವಂಥದ್ದು. ಆದ್ರೆ ಯಾಕೆ ಇವರು ಸಂಜೆವರೆಗೆ ಕಾದು ಕೂತ್ಕೊಳ್ಳುವಂತ ವ್ಯವಸ್ಥೆ ಮಾಡಿದ್ರು? ಸಿಎಂ ಅವರು ಅದರ ಬಗ್ಗೆ ಹೇಳಿಕೆ ಕೊಡ್ತಾರೆ, ಆದ ನಂತರ ಇವರು ಪ್ರತಿಕ್ರಿಯೆ ನೀಡ್ತಾರೆ, ಯಾಕೆ? ಅಲ್ಲ ನೋಡಿ, ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ 11:30 12 ಗಂಟೆಗೆ ಏನೋ ಒಂದು ಘಟನೆ ಆಯಿತು ನಮ್ಮದು ಮೊನ್ನೆ. ಪಾಪ ಒಬ್ಬ ಒಳ್ಳೆ ಯುವಕ, ಇಬ್ಬರು ಕೂಡ ಈಗ ಅದರ ಪ್ರತಿಕಾರವಾಗಿ ಇನ್ನೊಂದು ಕೊಲೆ ಕೂಡ ಆಯಿತು. ಇಬ್ಬರು ಕೂಡ ಏನೋ ಅಮಾಯಕರು, ಯಾವುದೇ ಒಂದು ವ್ಯವಹಾರದಲ್ಲಿ ಇಲ್ಲ. ಅದನ್ನೊಂದು ರಾಜಕೀಯ ಪಕ್ಷಕ್ಕೆ ಕಟ್ಟೋದು, ಮತ್ತೊಂದು ರಾಜಕೀಯ ಪಕ್ಷ ಕಟ್ಟೋದು, ಇದನ್ನು ಬಿಟ್ಟು ನಾವು ಇವರೊಬ್ಬರು ಭಾರತೀಯ ಸುಸಂಸ್ಕೃತ ಸಂವಿಧಾನದ ಅಡಿಯಲ್ಲಿ ಬದುಕತಕ್ಕಂಥ ಒಬ್ಬ ವ್ಯಕ್ತಿ ಅಂತ ತಿಳ್ಕೊಂಡು ನಾವು ಇವರಿಗೆ ಏನು ರಕ್ಷಣೆ ಕೊಡಬೇಕು, ಇವರ ಕುಟುಂಬಕ್ಕೆ ಏನು ರಕ್ಷಣೆ ಕೊಡಬೇಕು, ಇಡೀ ಸಮಾಜಕ್ಕೆ ಏನು ರಕ್ಷಣೆಯನ್ನು ಕೊಡಬೇಕು ಅಂತ ಜವಾಬ್ದಾರಿಯನ್ನು ನಾವು ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡಬೇಕು. ಒಬ್ಬ ಶಾಸಕನಾದವನು ತಕ್ಷಣ ಒಂದು ಏನಾದರೂ ಹೇಳಿಕೆಯನ್ನು ಕೊಟ್ಟಾಗ, ಅದರಲ್ಲಿ ಏನಾದರೂ ಅನಾಹುತಗಳು ಬಂದಾಗ ಅದರಿಂದ ಮತ್ತೊಂದು ಪ್ರತಿಕ್ರಿಯೆಗಳು ಉಲ್ಬಣವಾಗ್ತದೆ. ಅದಕ್ಕಾಗಿ ಶಾಂತ ರೀತಿಯಲ್ಲಿ ಕಾದು ಕುಳಿತು ಯಾವ ರೀತಿ ಇದರ ಪ್ರಕ್ರಿಯೆ ಇದೆ, ಯಾಕೆ ಇದೀಗ ಆಯ್ತು ಎಂಬುದನ್ನು ಸಂಪೂರ್ಣವಾಗಿ ತಿಳಿದು ಮತ್ತೆ ಅವರು ಎದುರಿಗೆ ಬಂದರು. ನೋಡ ಇದರ ಬಗ್ಗೆ ತಾವೇನು ಹೇಳ್ತೀರಿ? ಈಗಾಗಲೇ ಗಮನಿಸಬಹುದು, ಮೊಯ್ದಿನ್ ಬಾವ್ ಅವರು ಯಾವ ರೀತಿಯ ಹೇಳಿಕೆಯನ್ನು ಕೊಟ್ಟರು ಸೆಕೆಂಡ್ರಿ. ಬಿಜೆಪಿ ಅವರು ಎಡವಿದ್ರು ಎಲ್ಲ ಒಂದು ಕಡೆಯಲ್ಲಿ, ಅದಕ್ಕಿಂತ ಮೊದಲೇ ಪ್ರತಿಭಟನೆ ಮಾಡಿದ್ರು, ಅದರ ವಿರುದ್ಧ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. ಇದರಿಂದ ಒಂದು ಇಂಥ ಸ್ಥಿತಿಗಳು ಉಲ್ಬಣ ಆಗ್ತಾ ಇದೆ ಅನ್ನೋದು ಗಣೇಶ್ ಪೂಜಾರಿ ಅವರ ವಾದ. ತಾವೇನು ಹೇಳ್ತೀರಾ? ಕಾಂಗ್ರೆಸ್ ನಾಯಕರ ಈಗ ಏನು ಹೇಳಿದರು ಅದಕ್ಕೆ ಪೂರಕವಾಗಿ ಹೇಳಬೇಕಾದ್ರೆ, ಅವ್ರು ಹೇಳಿದರು, ಒಬ್ಬನ ಕೊಲೆ ಆದಾಗ, ಹತ್ಯೆ ಯತ್ನ ಆದಾಗ ಅದರ ವಿರುದ್ಧ ಹೇಳಿಕೆಯನ್ನು ಕೊಡಬಾರದು, ಅದನ್ನು ಭಾರತದ ಪ್ರಜೆಯಾಗಿ ನೋಡಬೇಕು ಅಂತ. ಈಗ ದೀಪಕ್ ರಾವ್ನ ಹತ್ಯೆಗೆ ಸಂಬಂಧಪಟ್ಟಂತೆ ನಾವು ಮಾತಾಡಿದರೆ, ಈ ಕಾಂಗ್ರೆಸ್ ಇವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಾ ಇದೆ. ಈ ರಾಜ್ಯ ಸರ್ಕಾರದ ಗೃಹ ಮಂತ್ರಿ ರಾಮಲಿಂಗಾರೆಡ್ಡಿ, ಇಲ್ಲಿ ಆಹಾರ ಸಚಿವ UT ಖಾದರ್, ಸ್ಥಳೀಯ ಶಾಸಕರಾದ ಮೊಯ್ದಿನ್ ಬಾವ ಮತ್ತು JDSನ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿ ಅಂತ ಕುಮಾರಸ್ವಾಮಿ ಏನು ಹೇಳಿಕೆ ಕೊಟ್ಟಿದ್ದಾರೆ? ಇವರು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಗೃಹ ಸಚಿವರು ಅಲ್ಲಿ ಕೂತು ಹೇಳ್ತಾರೆ, BJP ಮತ್ತು SDPIಗೆ ಸಂಬಂಧಗಳಿದೆ, ಅದಕ್ಕೋಸ್ಕರ ಇದು ಆಗ್ತಾ ಇದೆ ಅಂತ ಹೇಳಿದ್ರು. ಮೊಯ್ದಿನ್ ಬಾವ ಹೇಳ್ತಾರೆ, UT ಖಾದರ್ ಹೇಳ್ತಾರೆ, ನೇರವಾಗಿ ಈ ಹತ್ಯೆಯಲ್ಲಿ BJPಯ ಕೈವಾಡ ಇದೆ ಅಂತ. ಅಲ್ಲಿ ಕುಮಾರಸ್ವಾಮಿ ಒಂದು ಬೇಜವಾಬ್ದಾರಿಯ ಹೇಳಿಕೆ ನೀಡ್ತಾರೆ, ಅಲ್ಲಿಯ ಸ್ಥಳೀಯ ಕಾರ್ಪೊರೇಟರ್ನ ಕೈವಾಡ ಇದೆ ಅಂತೇಳಿ. ಅಂದರೆ ಇವರು ಏನು ಹೇಳಿದರು ಅದೆಲ್ಲವೂ ಕೂಡ ಕಾಂಗ್ರೆಸ್ಸಿಂದ ಆಗ್ತಾ ಇದೆ ಅಂತ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 2008ರಲ್ಲಿ BJPಯ ಸರ್ಕಾರ ಈ ರಾಜ್ಯದಲ್ಲಿ ಬಂತು. 2013ರವರೆಗೆ ನೀವು ಅಂಕಿಅಂಶಗಳನ್ನು ತೆಗೀರಿ. ಈ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಚರ್ಚ್ ಅಟ್ಯಾಕ್, ಮತ್ತೊಂದು ಏನು ಹೋಮ್ ಸ್ಟೇ ಪ್ರಕರಣ ಬಿಟ್ಟರೆ ಒಂದೇ ಒಂದು ಕೋಮು ಗಲಭೆಗಳು ಇಲ್ಲಿ ಆಗಲಿಲ್ಲ, ಒಂದೇ ಒಂದು ಮತೀಯ ವಿಚಾರದಲ್ಲಿ ಹತ್ಯೆಗಳಾಗಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ. ಅದು ನಾನು BJPಯ ವಕ್ತಾರನಾಗಿ ಹೇಳುವುದಲ್ಲ. ಇವತ್ತು ಗೃಹ ಇಲಾಖೆಯಲ್ಲಿ ಅಥವಾ ಗುಪ್ತಚರ ಇಲಾಖೆಯಲ್ಲಿ ನೀವು ಅಂಕಿಅಂಶಗಳನ್ನು ತೆಗೆದು ನೋಡಿದರೆ ಗೊತ್ತಾಗುತ್ತೆ. ಆದರೆ 2013ರಲ್ಲಿ ಈ ರಾಜ್ಯದಲ್ಲಿ ಆಡಳಿತ ಬಂದಂಥ ಕಾಂಗ್ರೆಸ್ ಸರ್ಕಾರ 2018ರವರೆಗೆ ಸುಮಾರು ಅಂದರೆ ನಮ್ಮ ಸಂಘ ಪರಿವಾರದ ವಿಚಾರವನ್ನು ಹೇಳ್ತಾ ಇದ್ದರೆ ಸುಮಾರು 21 ಸಂಘ ಪರಿವಾರದ ಕಾರ್ಯಕರ್ತರದ್ದು ಹತ್ಯೆಗಳಾಯಿತು. ಒಟ್ಟು 42 ಹತ್ಯೆಗಳಾಗಿದೆ ಈ ರೀತಿಯಾಗಿರುವಂಥದ್ದು. ಅದು ಸಂಘ ಪರಿವಾರ ಆಗಲಿ ಅಥವಾ ಇನ್ನೊಂದು ಹತ್ಯೆ ಯಾರು ಸಂಬಂಧಪಟ್ಟಾಗಲಿ ಅಥವಾ ಯಾವುದೋ ಒಂದು ಸಂಘಟನೆ ಸಂಬಂಧಪಟ್ಟಲ್ಲಿ ಹತ್ಯೆ 42 ಹತ್ಯೆಗಳು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ನೇತೃತ್ವಕ್ಕೆ ಬಂದ ಮೇಲೆ ಆಯಿತು. ಇವರು ಹೇಳಿದರು, ಹತ್ಯೆ ಆದಾಗ ಕೂಡಲೇ ಪೊಲೀಸರು ಕಾರ್ಯಾಚರಣೆ ಮಾಡ್ತಾರೆ, ಆರೋಪಿಗಳನ್ನು ಹಿಡಿತಾರೆ. ಏನು ಇದೊಂದು ಸರ್ಕಾರದ ಟ್ರೆಂಡಾ? ಒಬ್ಬನನ್ನು ಹತ್ಯೆ ಮಾಡೋದು ಮತ್ತು ಅದರ ಹಿಂದೆ ಇರ್ತಕ್ಕಂಥವ್ರನ್ನ ಹಿಡಿಯೋದು ಅಂತೇಳಿ. ನೋಡಿ, ಹತ್ಯೆಗಳು ನೀವು ಹೇಳಿದ್ರಿ, ಶರತ್ನ ಕೊಲೆ ಆಯಿತು, ಸರಿ ನಾವು ಒಪ್ಪೋಣ. ಅಶ್ರಾಫ್ನ ಕೊಲೆ ಆಯಿತು, ಶರತ್ನ ಕೊಲೆ ಆಯಿತು, ಅಲ್ಲಿ ಪ್ರತೀಕಾರ ಮುಗಿಯಿತು ಅಂತ ಹೇಳುವ, ಯಾರಿಗೆ ಆಗಲಿ. ಯಾಕೆ ಹಾಗಾದರೆ ನಂತರ ದೀಪಕ್ ರಾವ್ನ ಹತ್ಯೆ ಆಯಿತು? ಹಾಗಾದರೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆಲ್ಲ ಯಾಕೆ ಆಗುತ್ತೆ ಅಂತ ಹೇಳುವಂಥ ವಿಚಾರ ನಾವು ನೇರವಾಗಿ ಜನರಿಗೆ ತಿಳಿಸುವಾಗ ಕೆಲವೊಂದು ಜನ ಸಾರ್ವಜನಿಕವಾಗಿ ಹೇಳ್ತಾರೆ ಇದಕ್ಕೆಲ್ಲ ರಾಜಕೀಯ ಕಾರಣ ಇದೆ ಅಂತ. ಅದು ಕಾಂಗ್ರೆಸ್ಸಿಗೆ ಸಂಬಂಧಪಟ್ಟವರು BJPಗೆ ಹೇಳ್ತಾರೆ, ಅಥವಾ BJPಯ ಪರವಾಗಿರುವವರು ಕಾಂಗ್ರೆಸ್ಸಿಗೆ ಹೇಳ್ತಾರೆ, ಅಥವಾ SDPI ಅವರು ಕಾಂಗ್ರೆಸ್ BJPಗೆ ಹೇಳ್ತಾರೆ ಅಂತಂಥದ್ದಲ್ಲ.
ಇಲ್ಲಿ ನಾವು ಕುಲಂಕುಷವಾಗಿ ಒಂದು ಪರಿಶೀಲನೆ ಮಾಡಿದಾಗ ಇದಕ್ಕೆ ಒಂದು ಕಾರಣ ಇದೆ ಅಂತ ಹೇಳುವ. ಏನು ಕಾರಣ ಅಂದರೆ, ನಾನು ಹೇಳಿದಾಗೆ ಇವಾಗ ಚುನಾವಣೆ ಬರ್ತಾ ಇದೆ. ಚುನಾವಣೆ ಬರಬೇಕಾದ್ರೆ ಇವತ್ತು ಅಭಿವೃದ್ಧಿಯ ಹೆಸರಲ್ಲಿ ದೇಶವನ್ನು ಆಳ್ತಾ ಇರುವಂಥ BJP ಮತ್ತು 19 ರಾಜ್ಯಗಳನ್ನು ಆಳ್ತಾ ಇರತಕ್ಕಂಥ BJPಗೆ ಕೂಮುಗಲಭೆ ಬೇಡ. ಯಾಕೆ ಅಂತ ಹೇಳಿದ್ರೆ, ನಾವು ನರೇಂದ್ರ ಮೋದಿಯ ಸಮರ್ಥ ನಾಯಕತ್ವದಲ್ಲಿ ಅಭಿವೃದ್ಧಿಯ ಹೆಸರಲ್ಲಿ ನಾವು 19 ರಾಜ್ಯಗಳನ್ನು ನಾವು ಪಡೆದಿದ್ದೇವೆ ಈಗಾಗಲೇ. ಈ ದೇಶದ ಜನ ಆಶೀರ್ವಾದ ಮಾಡಿ ಭಾರತೀಯ ಜನತಾ ಪಾರ್ಟಿಗೆ ಅವಕಾಶ ಕೊಟ್ಟಿದ್ದಾರೆ. ನಮಗಂತೂ ಖಂಡಿತ ಈ ಕೋಮುಗಲಭೆಗಳು ಬೇಡ. ಹಾಗಾದರೆ ಯಾಕೆ ಆಗುತ್ತೆ ಅಂತ ಹೇಳುವಂಥದ್ದನ್ನು ನಾನು ಈ ಮಾಧ್ಯಮದ ಮೂಲಕ ಜನರಿಗೆ ತಿಳಿಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರವನ್ನು ತೆಗೆದಾಗ ನೋಡಿ, ಈ ದೀಪಕ್ ರಾವ್ನ ಹತ್ಯೆ ಯಾವಾಗ ಆಯಿತು ಅಂತ ಹೇಳಿದ್ರೆ, ಈ ಜಿಲ್ಲೆಯ ಒಬ್ಬ ಉಸ್ತುವಾರಿ ಸಚಿವರಿದ್ದಾರೆ. ಅವ್ರು ಹೇಳ್ತಾರೆ, ನಾನೊಬ್ಬ ಅತ್ಯಂತ ಗಟ್ಟಿಯಾದಂಥ ಜಾತ್ಯತೀತವಾದಿ ಅಂತ ಆವಾಗ ಕಣ್ಣೀರೆಲ್ಲಾಗ್ತಾರೆ. ಅವರೊಂದು ಹೇಳಿಕೆಯನ್ನು ಕೊಡ್ತಾರೆ ಬಂಟ್ವಾಳದ ಒಂದು ಮುಸ್ಲಿಂ ಸಮ್ಮೇಳನದಲ್ಲಿ. ನಾನು 6 ಬಾರಿ ಶಾಸಕನಾಗಿದ್ದು ಈ ಭಾಗದ ಮುಸ್ಲಿಂ ಮತದಿಂದ ಮಾತ್ರ ಮತ್ತು ಅಲ್ಲಾಹುವಿನ ಕೃಪೆಯಿಂದ ಆಗಿದ್ದೇನೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು. ಆ ಹೇಳಿಕೆ ಕೊಟ್ಟು 1 ವಾರ ಆಗಬೇಕಾದ್ರೆ ಒಂದು ಹತ್ಯೆ ಆಯಿತು, ಮತೀಯವಾದಂಥ ಹತ್ಯೆ ಆಯಿತು. ಅದು ಯಾಕೆ ಆಯಿತು ಅಂತ ಹೇಳಿದ್ರೆ, ಒಬ್ಬ ಉಸ್ತುವಾರಿ ಸ್ಥಾನದಲ್ಲಿರುವಂಥ ಒಬ್ಬ ಸಚಿವರು ಅವರು ಈ ರೀತಿಯಾದಂಥ ಒಂದು ಪಂಗಡಕ್ಕೆ, ಒಂದು ವರ್ಗಕ್ಕೆ, ಒಂದು ಮತೀಯವಾದಗೆ ಸಂಬಂಧಪಟ್ಟ ಹೇಳಿಕೆಗಳನ್ನು ಕೊಟ್ಟಾಗ ಆ ಒಂದು ಮತದಲ್ಲಿ ಇರುವಂತಹ ಕೆಲವು ಮತೀಯವಾದಿಗಳಿದ್ದಾರೆ, ಕಟ್ಟರವಾದಿಗಳು, ಅವರಿಗೊಂದು ಸ್ವಲ್ಪ ಶಕ್ತಿ ಬರ್ತದೆ. ಅವರಿಗೇನಾಗುತ್ತೆ ಅಂತ ಹೇಳಿದ್ರೆ, ಉಸ್ತುವಾರಿ ಸಚಿವರೇ ನಮ್ಮ ಹಿಂದೆ ಇದ್ದಾರೆ, ನಮ್ಮ ಓಟು ಬಿಟ್ಟು ಅವ್ರು ಗೆಲ್ಲುವುದಿಲ್ಲ, ಹಾಗಾದ್ರೆ ನಾವು ಏನು ಬೇಕಾದರೂ ಈ ಜಿಲ್ಲೆಯಲ್ಲಿ ಮಾಡಬಹುದು ಅಂತ ಹೇಳುವಂಥ ಒಂದು ದುರಾಲೋಚನೆ ಅವರ ತಲೆಯಲ್ಲಿ ಬರುತ್ತೆ. ಅದಕ್ಕೆ ಕಾರಣ ಯಾರು? ನೇರ ಉಸ್ತುವಾರಿ ಸಚಿವರು. ಕೊಡಬಾರ್ದಿತ್ತಲ್ಲ. ಸರಿ, ಆ ನಂತರ ಇನ್ನೂ ಒಂದು ಕಾರಣ ಇದೆ ನೋಡಿ. ಮುಂದೆ ಬರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಈ ಜಿಲ್ಲೆಯಲ್ಲಿ ಅಸ್ತಿತ್ವದಲ್ಲಿ ಈಗ ಬರ್ತಾ ಇರುವಂಥ SDPI ಒಂದು ಪಕ್ಷ ಇದೆ. ಅದು ಪೂರ್ತಿ ಮುಸ್ಲಿಂ ಮತಗಳನ್ನು ಓಲೈಸಿ ಇದೆ ಆ ಪಕ್ಷ. ಅದು ನೇರ ಮುಸ್ಲಿಂ ಸಮುದಾಯದ ಒಂದು ಪಕ್ಷ. ನಾಳೆ ಅಂದರೆ 2013ರಲ್ಲಿ ಏನು 14-15 ವರ್ಷದ ಯುವಕರಿದ್ರು, ಅವರೆಲ್ಲರೂ ಈಗ ಮತದಾರರಾಗಿ ಪರಿವರ್ತನೆ ಆಗಿದ್ದಾರೆ. ಆ ಯುವ ಮತಗಳೆಲ್ಲವೂ ಕೂಡ SDPIಗೆ ಹೋಗ್ತದೆ. SDPIಗೆ ಹೋದರೆ ಕಾಂಗ್ರೆಸ್ಸಿಗೆ ಈ ಮತಗಳು ಸಿಗುವುದಿಲ್ಲ ಅಂತ ಹೇಳುವಂಥ ಒಂದು ದುರಾಲೋಚನೆಯ ಮುಖಾಂತರ ಕಾಂಗ್ರೆಸ್ನವರು ಈ ಒಂದು ಕೋಮುಗಲಭೆಯನ್ನು ಸೃಷ್ಟಿ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಕೋಮುಗಲಭೆ ಆದಾಗ ಈ ಭಾಗದ ಮುಸ್ಲಿಮ್ಸ್ ಮತಗಳು ಎಲ್ಲವೂ ಕೂಡ ಕಾಂಗ್ರೆಸ್ನ ಪರವಾಗಿರ್ತದೆ, SDPI ಪರವಾಗಿರುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ, SDPI ಗೆಲ್ಲುವ ಪಕ್ಷ ಅಲ್ಲ, ಓಟನ್ನು ಸೆಳೆಯುವಂಥ ಪಕ್ಷ ಹೊರತು ಗೆಲ್ಲುವ ಪಕ್ಷ ಅಲ್ಲ. ಆವಾಗ ಮುಸ್ಲಿಂ ಸಮುದಾಯ ಏನು ನಿರ್ಧಾರ ಮಾಡ್ತದೆ ಅಂತ ಹೇಳಿದ್ರೆ, ಈ ಜಿಲ್ಲೆಯಲ್ಲಿ ಕೋಮುಗಲಭೆ ಆದರೆ ಕಾಂಗ್ರೆಸ್ ಸೋತ್ರೆ BJP ಅಧಿಕಾರಕ್ಕೆ ಬರಬಹುದು ಅಂತ ಏನೋ ಒಂದು ಆಲೋಚನೆ ಮಾಡ್ತಾರೆ. ಅದಕ್ಕೋಸ್ಕರ ಅದು ಹಾಗಾಗಬಾರ್ದು, ಅದು ನೇರವಾಗಿ ಕಾಂಗ್ರೆಸ್ಗೆ ಆ ಮತ ಸಿಗಬೇಕು ಅಂತ ಹೇಳುವಂಥ ಒಂದು ದುರಾಲೋಚನೆಯಲ್ಲಿ ಈ ಹತ್ಯೆಗಳ ಹಿಂದೆ ಕಾಂಗ್ರೆಸ್ನ ಕೈವಾಡ ಇದೆ ಇರುತ್ತೆ ಹೊರತು BJPಗೆ ಗಲಭೆಯ ಮುಖಾಂತರ ಓಟು 100% ಬೇಡ. ಇವತ್ತಿನ ರಾಜಕೀಯದಲ್ಲಿ, ಮುಂಚೆ ಗೊತ್ತಿಲ್ಲ ನನಗೆ, ಈವಾಗಿನ ಪ್ರಸಕ್ತ ರಾಜಕಾರಣದಲ್ಲಿ ನಮ್ದು ನರೇಂದ್ರ ಮೋದಿಯ ನೇತೃತ್ವದಲ್ಲಿ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳುವಂತ ವಿಚಾರವನ್ನ ಅದು ಅಮಿತ್ ಶಾ ಮಂಗಳೂರಿಗೆ ಬಂದ್ರು ಹೇಳ್ತಾರೆ, ಪಿಯೂಷ್ ಗೋಯಲ್ ಕೂಡ ಹೇಳ್ತಾರೆ, ಮಾನ್ಯ ಯಡಿಯೂರಪ್ಪನವರು ಕೂಡ ಹೇಳ್ತಾರೆ, ನಿನ್ನೆ ಬಂದಿರತಕ್ಕಂತ ಭೂಪೇಂದರ್ ಸಿಂಗ್ ಕೂಡ ಕೇಂದ್ರ ಮಂತ್ರಿಗಳು ಯಾರಿದ್ದಾರೆ ಅವರು ಕೂಡ ಅದನ್ನೇ ಹೇಳೋದು, ನಾವು ಅಭಿವೃದ್ಧಿಯ ಪರವಾಗಿರ್ತಕ್ಕಂಥ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಏನು ಮೋದಿ ಅವರ ಕಲ್ಪನೆ ಇದೆ ಅದರ ಮುಖಾಂತರ ರಾಜಕಾರಣ ಮಾಡೋಣ ಅಂತ ಹೇಳುವಂತ ವಿಚಾರವನ್ನ ಸಣ್ಣ ಮಟ್ಟದ ಕಾರ್ಯಕರ್ತನಿಗೆ ಹೇಳ್ತಾರೆ. ಅದನ್ನ ನಾನು ಪೂರ್ತಿ ಮಾಡ್ತೀನಿ. ನೋಡಿ, ನಮ್ಮ ಮಿತ್ರರು ಹೇಳಿದರು ಈ ಜಿಲ್ಲೆಯಲ್ಲಿ ಕೋಮು ಸೌಹಾರ್ದತೆ ಹದಗೆಡ್ಲಿಕ್ಕೆ ಕಾಂಗ್ರೆಸ್ ಕಾರಣ ಅಂತ. ನಾನು ಇವರ ಹತ್ರ ಹೇಳ್ತೇನೆ, ಇವರು ಹೇಳ್ತಾರೆ SDPI ಮತ ಒಂದು ವರ್ಗಕ್ಕೆ ಹೋಗ್ತದೆ ಅಂತೇಳಿ. ನಮಗೆ ಇದರ ಮಾಹಿತಿ ಇಲ್ಲ. SDPI ಅವರು ಎಲ್ಲ ವರ್ಗದ ಅವರ ಮತವನ್ನು ತಗೊಳ್ತಾರಾ ಇಲ್ಲ ಅಂತ ಗೊತ್ತಿಲ್ಲ. ಮತ್ತು ರಮನಾಥ್ ರೈ ಅವರು ಮುಸ್ಲಿಮರ ಮತದಿಂದ ಗೆದ್ದವರು ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. SDPI, ಶುಂಠಿಕೊಪ್ಪ ಇಬ್ರಾಹಿಂ ಮತ್ತು PFI ಈ 5-6 ವರ್ಗಗಳು ಕೂಡ ನಿಂತಾಗ ಆ ವರ್ಗಗಳಿಗೆ ಅವ್ರ ಮತವನ್ನು ಹಾಕದೆ ನನಗೆ ನನ್ನ ಏನು ಹಿಂದೂ ಬಾಂಧವರು ಮತ ಹಾಕಿದ್ದಾರಾ ಅದರ ಜೊತೆಯಲ್ಲಿ ಮುಸಲ್ಮಾನ್ ಬಾಂಧವರು ಮತವನ್ನು ಹಾಕಿ
ನನ್ನನ್ನು ಗೆಲ್ಲಿಸಿದ್ದಾರೆ ನೋಡಿ. ಇಲ್ಲ ನೀವು ಅದನ್ನೇ ನೋಡಿ ತಿಳ್ಕೊಳ್ಬೇಕು. ಮಾಧ್ಯಮದಲ್ಲಿ ಅದು ಮಾಧ್ಯಮದಲ್ಲಿ ನೋಡಿ ನಾನು ಮಾತಾಡ್ಲಿ ನೋಡಿ, ನೀವು ಏನೇ ಹೇಳಿದ್ರು ಕೂಡ ನಾನು ಮಾತಾಡ್ಲಿಲ್ಲ ನಿಮ್ಮ ಹತ್ರ. ನೋಡಿ ಕೇಳಿ, ನೀವು ಕೇಳಿ, ಎಲ್ಲಾ ಹಿಂದೂ ನೀವು ಗೊತ್ತು, ಕರೆಕ್ಟ್, ಜನರಿಗೆ ಗೊತ್ತಿದ್ದೆ ಅವರಿಗೆ ಮತ ಹಾಕಿದ್ದು, ಅದನ್ನೇ ನಾನು ಹೇಳುದು, ಅದೇ ಗೊತ್ತಿದ್ದೆ ಅವರಿಗೆ ಮತ ಹಾಕಿದ್ದು. ನೋಡಿ ನಾನು ನೀವು ಮಾತಾಡುವಾಗ ಒಂದೇ ವಿಷಯವನ್ನು ಕೂಡ ಮಾತಾಡ್ಲಿಲ್ಲ. ನಾನು ವಿವರಣೆಯನ್ನು ಕರೆಕ್ಟ್ ಮಾಡ್ಬೇಕು. ಇಲ್ಲ ಇಲ್ಲ ಇಲ್ಲ, ನೀವು ನಿಮ್ಗೆ ಬೇಕಾದ್ರೆ ಕೇಳಿದಾಗ ನಾನು ನಿಮ್ಮ ಮಾತಿಗೆ ನಾನು ಒಪ್ಲಿಕ್ಕೆ ಆಗುದಿಲ್ಲ ಸ್ವಾಮಿ. ನಾವೇನ್ ಹೇಳಿದ್ದೇವೆ, ನೀವು ಏನೇ ಹೇಳಿ ಅದನ್ನು ನಾವು ಕೇಳಿಲ್ಲ. ನಾವು ಮಾಧ್ಯಮ ಉತ್ತರವನ್ನು ಕೊಡ್ತಾ ಇದ್ದೇವೆ. ನೇರವಾಗಿ ಇರುವಂತ ವಿಚಾರವನ್ನು ಹೇಳಿ ನೋಡಿ, ನಾನು ಕೇಳಿ ಕೂಡ ಸೃಷ್ಟಿ ಸರಿ. ಈಗ ನೀವು ಹೇಳಿದಿರಿ, ಅದಾಯ್ತು. ಮತ್ತೆ ನೋಡಿ, ನಮ್ಮ ಗೃಹ ಇಲಾಖೆಯಲ್ಲಿ ಏನೂ ಒಂದು ವ್ಯವಸ್ಥೆಯು ಕುಂದುಕೊರತೆಗಳು ಇಲ್ಲ. 46 ಹತ್ಯೆಗಳು ನೋಡಿ, 46 ಹತ್ಯೆಗಳು ಅಂತ ಹೇಳಿದ್ರೆ ನೀವು ಅದನ್ನ ಲೆಕ್ಕ ಮಾಡಿ ಹೇಳುದು, ಅದನ್ನ ನೋಡಿ, ಒಂದು ಧರ್ಮಕ್ಕೆ ಮತ್ತೊಂದು ಧರ್ಮಕ್ಕೆ ಹೇಳ್ಬೇಡಿ. ಅದು ನಮ್ಮ ಜಿಲ್ಲೆಯ ಪಾಪ ಯುವಕರವರು ನೋಡಿ, ಅವರ ಸತ್ತವರು ಉಂಟಲ್ಲ ನೋಡಿ, ಕೇಳಿ, ನಾವ್ ಹೇಳೋದು ಹತ್ಯೆಗಳಾಗಿರೋ ನೋಡಿ, ಆ ಪಾಪ ತಾಯಿ ನಮ್ಗೆ ಗೊತ್ತಿಲ್ಲ, ನಾವು ಹತ್ಯೆ ಅಂತ ಹೇಳ್ತೇವೆ. ಕೇಳಿ ಕೇಳಿ, ಇನ್ನೊಬ್ಬರದಾಗ್ಲಿ ನೀವು ಹೇಳ್ತೀರಿ ಅದು ಹತ್ಯೆ ಅಂತ. ಪಾಪ ಆ ತಾಯಿಗೆ ಮಾತ್ರ ಗೊತ್ತು, ಅದು ಕಳ್ಕೊಂಡ ಕೂಡ ಸೇರಿಸಿ ಹೇಳುದು, ಕಳ್ಕೊಂಡ ನೋವು ಉಂಟಲ್ಲ ಆ ತಾಯಿಗೆ ಮಾತ್ರ ಗೊತ್ತು. ನೋಡಿ, ಒಂದು ಸರ್ಕಾರ ಹತ್ಯೆ ನೀವೇ ಮಾತಾಡಿದ್ರೆ ನಾವು ಮಾತಾಡ್ತೇವೆ. ನೋಡಿ, ಒಂದ್ ನಿಮಿಷ, ಒಂದು ಸರ್ಕಾರ ಹತ್ಯೆ ಆದ ನಂತರ ತನಿಖೆ ಮಾಡುವುದು ಅದೊಂದು ಬೇರೆ, ಅದು ಕಾನೂನಿನ ವ್ಯವಸ್ಥೆಗಳು. ಆದ್ರೆ ಹತ್ಯೆಗಳು ಆಗದಾಗೆ ಗಮನ ಹರಿಸುವಂತದ್ದು, ಅದಕ್ಕೆ ನೇರವಾಗಿರ್ತಕ್ಕಂಥ ಕಾರ್ಯಾಚರಣೆಯನ್ನು ಅದಕ್ಕಿಂತ ಮುಂಚೆಯೇ ಮಾಡುವಂತ ಜವಾಬ್ದಾರಿ ಒಂದು ಸರ್ಕಾರಕ್ಕಿರುವಂತದ್ದು. ಹತ್ಯೆಗಳಾದಾಗ ಆರೋಪಿಗಳನ್ನು ಹಿಡಿತಾರೆ ಅಥವಾ ಆರೋಪಿಗಳು ಬಂದು ಶರಣಾಗುತ್ತಾರೆ, ಅದೆಲ್ಲ ಬೇರೆ ಕ್ರಮ. ನಮ್ಮ ಪ್ರಶ್ನೆ ಏನು ಅಂದ್ರೆ, ಹತ್ಯೆಗಳು ಯಾಕೆ ಆಗುತ್ತೆ ಮತ್ತೆ ಯಾಕೆ ಆಗಿದೆ, ಮತ್ತೆ ನಮ್ಮ ಸರ್ಕಾರದ ಇರುವಾಗ ಆಗ್ಲಿಲ್ಲ. ನೋಡಿ, ನಾನು ಅದಕ್ಕೆ ಹೇಳುದು, ಈ ಬಜರಂಗ ದಳ ಮತ್ತೆ PFI ಅದು ಇದನ್ನೆಲ್ಲ ಒಂದು ಪಕ್ಷದ ಅಂಗಪಕ್ಷವಾಗಿ ಉಳಿಸಿಕೊಳ್ಳುವುದಕ್ಕಿಂತ ಏನು ನಮ್ಮ ಕಾಂಗ್ರೆಸ್ನಲ್ಲಿ ಯೂತ್ ಕಾಂಗ್ರೆಸ್, ST ಮೈನಾರಿಟಿ ಮತ್ತೆ ಅದು ಇತರ ಎಲ್ಲ ಘಟಕಗಳಿದೆ, ಅದೇ ರೀತಿ ಒಂದು ಘಟಕಗಳನ್ನು ಮಾಡಿ ನೀವು ಅವರನ್ನ BJP ಒಟ್ಟಿಗೆ ಸೇರಿಸಿ. ಪಾಪ ಯಾಕೆ ಆ ಯುವಕರನ್ನ ಬಲಿತು ಕೊಡುವಂತ ವ್ಯವಸ್ಥೆಯನ್ನ ನೀವು ಮಾಡ್ತೀರಿ? ನೋಡಿ, ಆಂತರಿಕ ಹಾಗೆ ಆಗ್ಬಾರ್ದು. ನಾನು ಅದಕ್ಕೆ ಹೇಳಿದ್ರು, ನೋಡಿ, ಯುವಕರನ್ನ ನೀವು ಎದುರಾಕಿ ರಾಜಕೀಯದಲ್ಲಿ ಲಾಭ ನೀವು ಪಡೆಯುವಂತ ಆಗ್ಬಾರ್ದು. ಪಾಪ ಯುವಕರು ಜೈಲಿಗೆ ಹೋಗುವಂತ ಪರಿಸ್ಥಿತಿ ಆಗ್ಬಾರ್ದು, ಅವರು ಕೊಲೆ ಆಗುವಂತ ಪರಿಸ್ಥಿತಿ ಆಗ್ಬಾರ್ದು. ನಾವು ಕಾನೂನನ್ನ ನೋಡಿ, ನೀವು ಹೇಳ್ತೀರಿ ನೋಡಿ, ಒಂದು ನೀವು ಹೇಳ್ತೀರಿ ನಿಮ್ಮ ಅಧಿಕಾರ ಇರುವಾಗ ನೋಡಿ, ಹೇಳಿ ನೋಡಿ, ಹೇಳ್ತೇನೆ, ನೀವು ಹೇಳಿದಾಗ ಉತ್ತರ ಕೊಡ್ತೇನೆ. ನೋಡಿ, ಕಾನೂನಿನ ಪ್ರಕಾರ ಏನ್ ಮಾಡ್ಬೇಕು ಸರಿ, ಅದನ್ನು ಕೇಳಿ ನೀವು. ನೋಡಿ, ಇಲ್ಲಿ ಸಂಸದರು ಇರುವುದು BJP ಅವ್ರದ್ದು, ಏನು ನಮ್ಮ ಜಿಲ್ಲಾ ಉಸ್ತುವಾರಿ ಇದ್ದಾರ ಅಷ್ಟೇ ಶಕ್ತಿ ಒಬ್ಬ ಸಂಸದನಿಗೂ ಕೂಡ ಇದೆ. ಇಡೀ ಜಿಲ್ಲೆಗೆ ಸಂಸದರವರು, ಜಿಲ್ಲಾಡಳಿತ ಏನು. ಒಂದ್ ನಿಮಿಷ ಇಲ್ಲಿ ಕೇಳಿ, ನಾನು ಕೇಳಿ ನೋಡಿ, ಒಂದ್ ನಿಮಿಷ ರಾಜ್ಯ ಸರ್ಕಾರ ಕೇಳಿ ಸ್ವಾಮಿ, ಅವ್ರು ಪ್ರತಿಭಟನೆ ಮಾಡ್ತಾರೆ ಇಲ್ಲಿ ಕೇಳಿ ನೀವು. ನೋಡಿ, ನೀವು ಮಾತಾಡುವಾಗ ಅದನ್ನೇ ಮಾತಾಡಿ. ನಾನು ಹೇಳ್ತೇನೆ ನೋಡಿ, ರಾಜ್ಯ ಸರ್ಕಾರ ಹೊಣೆ ಇದೆ ನೋಡಿ. ಒಂದ್ ನಿಲ್ಲಿ ಸ್ವಾಮಿ, ನಾನು ಮಾತಾಡ್ತೇನೆ, ನೀವು ಕೇಳಿ. ಇನ್ನೊಂದು ಕಡೆ ಇದೆ ನೋಡಿ, ಜಿಲ್ಲಾ ಪಂಚಾಯತ್ ನೋಡಿ, ಇಲ್ಲಿ ಕೇಳಿ, ಜಿಲ್ಲಾ ಪಂಚಾಯತ್ ಆಡಳಿತ ಕೂಡ ಇವರ ಕೈಯಲ್ಲಿದೆ. ಏನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರಿಗೆ ಎಷ್ಟು ಪವರ್ ಇದೆಯಾ ಅಷ್ಟೇ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೂ ಪವರ್ ಇದೆ. ನೋಡಿ, ಎಲ್ಲ ಇಲಾಖೆಗೂ ಬರ್ತದೆ ಸ್ವಾಮಿ. ಪೊಲೀಸ್ ಇಲಾಖೆ ಜಿಲ್ಲಾ ಪಂಚಾಯತ್ ಅಲ್ಲಿ ಇದೆಯಾ? ಯಾಕೆ ಇಲ್ಲ? ಎಲ್ಲಿ ನಿಮ್ಗೆ ನೋಡಿ, ಎಲ್ಲರಿಗೂ ನೋಡಿ, ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಸರ್ಕಾರ ನಡೆಸುವಂತ ಒಂದು ಏನು ಪೊಲೀಸ್ ಇಲಾಖೆ ಗುಪ್ತಚರ ಇಲಾಖೆ ಏನಿದೆ, ಅದು ಯಾವುದೇ ಜಿಲ್ಲಾ ಪಂಚಾಯತ್ ಅಂಡರ್ ಪಾರ್ಲಿಮೆಂಟ್ ಸದಸ್ಯನ ಕೈಯಲ್ಲಿ ಇಲ್ಲ, ರಾಜ್ಯ ಸರ್ಕಾರದ ಕೈಯಲ್ಲಿ ಇರುವಂತದ್ದು. ಕಾನೂನಿನ ವ್ಯವಸ್ಥೆಯನ್ನ ನೋಡಿ, ದೇಶಕ್ಕೆ ಇಲ್ಲ ಸ್ವಾಮಿ, ರಾಜ್ಯಕ್ಕೆ ಮಾತಾಡಿ, ದೇಶದಲ್ಲಿ ಏನಾಗ್ಲಿಲ್ಲ ನೋಡಿ, ರಾಜ್ಯದ ವಿಷಯ ಮಾತಾಡಿ. ಸಿದ್ದರಾಮಯ್ಯ ಸರ್ಕಾರ ನೋಡಿ, ನೀವು ಮಾತಾಡುವಾಗ ಒಂದ ನೀವೇ ಮಾತಾಡಿ, ನೀವು ಸರಿಯಾಗಿ ಹೇಳಿ, ಒಂದ ನೀವೇ ಮಾತಾಡಿ, ವೈಫಲ್ಯದ ಬಗ್ಗೆ ಮಾತಾಡಿ, ಮಾತಾಡಿ. ನೀವು ಸರ್ಕಾರ ಅಂದ್ರೆ ನೀವು ಸರ್ಕಾರ ಇಟ್ಕೊಂಡವ್ರು, ನೀವು 7 MLA ನಡ್ಕೊಂಡವ್ರು, ನೀವು ಗೃಹ ಮಂತ್ರಿ ನಿಮ್ದು, ಮುಖ್ಯಮಂತ್ರಿ ನಿಮ್ದು, ಉಸ್ತುವಾರಿ ಸಚಿವ ನಿಮ್ದು, ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರ. ನೋಡಿ, ಅಮಿತ್ ಶಾ ಬಂದ ವಿಷಯ ಬೇರೆನೇ ಹೇಳಿದ್ದು, ಈ ಕಾನೂನಿಗೆ ಹೇಳಿಲ್ಲ. ಅಮಿತ್ ಶಾ ನಮ್ಮ ಪಕ್ಷದ ಅಧ್ಯಕ್ಷರು, ನೀವು ಕಾನೂನಿನ ಬಗ್ಗೆ ಮಾತಾಡಿ, ನೀವು ಮಾತಾಡಿ, ಏನು ಮಾತಾಡಿ, ಅದನ್ನೇ ನೀವು ನಿಮ್ಮ ವೈಫಲ್ಯವನ್ನು ಹೇಳಿ. ನೀವು ನಿಮ್ಮ ಕಾನೂನು, ನಾನು ಹೇಳುವಂತದ್ದು, ಒಂದು ಕೊಲೆಗಳಾಗುವಾಗ ಒಂದು ಹತ್ಯೆ ಆಯ್ತು, ಸರಿ, ಹತ್ಯೆ ಆದ ಈ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಪೂರ್ತಿಯಾಗಿ ಒಂದ್ಸಲ ಕೋಮು ಸೌಹಾರ್ದ ಕದಡಿ ಹೋಯ್ತು. ನಂತರ ಯಾಕೆ ದೀಪಕ್ ರಾವ್ನ ಹತ್ಯೆ ಆಯ್ತು? ಅದು ಈ ರಾಜ್ಯದ ಕಾನೂನಿನ ಸುವ್ಯವಸ್ಥೆ ಸರಿಯಾಗಿ ಇಲ್ಲದೆ ಕಾರಣ. ಅದಕ್ಕೊಂದು
ಕಾರಣ ಅದು. ಇಲ್ಲ ಅಂತ ಹೇಳಿದ್ರೆ ಅದು ಇನ್ನು ಅದು ಪುನರಾವರ್ತನೆ ಆಗ್ತಾ ಇದೆ. ನಮ್ಮ ಸಂಘ ಪರಿವಾರದ ಕಾರ್ಯಕರ್ತರು ಹೇಳಿದ್ರೆ ಅದು ರುದ್ರೇಶ್ ಹತ್ಯೆಯಿಂದ ನಾನು ಲೆಕ್ಕ ಹಾಕಿದ್ರೆ 21 ಪ್ಲಸ್ ಒಂದು 20 ಕೊಲೆಗಳು ಬೇರೆ ಬೇರೆ ಮತೀಯವಾಗಿರ್ತಕ್ಕಂತ ಒಂದು ಏನು ಸಂಘಟನೆಗಳಿದೆ ಅದಕ್ಕಾಗಿದೆ, ಆಗಬಾರದು ಅಂತ ಸರ್ಕಾರ ಗಣೇಶ್ ಅವರೇ ಒಂದು ಬ್ರೇಕ್ ತಗೊಳ್ಳೋಣ. ಎಸ್, ಪುಟ್ಟ ವಿರಾಮದ ಬಳಿಕ ಮತ್ತೆ ಬರ್ತೇನೆ. ವಿರಾಮದ ಬಳಿಕ ಕರಾವಳಿ ಪ್ರತಿಕಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ವೀಕ್ಷಕರು, ಈಗಾಗಲೇ ಗಮನಿಸಬಹುದು ನೀವು ಯಾವ ರೀತಿಯಲ್ಲಿ ಆರೋಗ್ಯಕರವಾದಂತಹ ಚರ್ಚೆಗಳನ್ನು ಮಾಡ್ತಾ ಇದ್ವಿ. ಅದರಲ್ಲೂ ಇದೀಗಿನ ರಾಜಕೀಯ ವ್ಯವಸ್ಥೆಗಳು ಅಥವಾ ಹೇಳಿಕೆಗಳು ಎಷ್ಟು ಎಡವಟ್ಟು ನೀಡುತ್ತೆ ಅನ್ನುವಂಥದ್ದು ಒಂದು ಕಡೆಯಲ್ಲಿ ಬಹಳಷ್ಟು ವಿಚಾರಗಳನ್ನು ಕೂಡ ಮಾತಾಡ್ತಾ ಇದ್ದೇವೆ. ಈಗಾಗಲೇ ಹೇಳಿಕೆಗಳಿಂದ ಎಡವಟ್ಟಾದ್ರೆ ಯಾವ ರೀತಿಯಲ್ಲಿ ಸಮಾಜದ ಮೇಲೆ ಒಂದು ಅಷ್ಟು ಪ್ರಭಾವ ಬೀಳುತ್ತೆ, ಆ ಹೇಳಿಕೆಗಳು ಹೇಗಿರಬೇಕು, ಅಥವಾ ಉಸ್ತುವಾರಿ ಸಚಿವರವರ ಒಂದು ಹೇಳಿಕೆ ಎಲ್ಲಾದ್ರೂ ಎಡವಟ್ಟಿಂದ ಇಂಥ ಒಂದು ಪ್ರಮೇಯ ಆಯ್ತಾ, ಇದೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕಂಡು ಹುಡ್ಕೋಣ. ಎಸ್, ಈಗಾಗಲೇ ಹೇಳ್ತಾ ಇದ್ರು ಗಣೇಶ್ ಪೂಜಾರಿ ಅವರೇ, ಉಸ್ತುವಾರಿ ಸಚಿವರು ಒಂದು ಹೇಳಿದ್ರು ಅಲ್ಪಸಂಖ್ಯಾತರ ಒಂದು ತುಷ್ಟೀಕರಣ ಒಂದು ನೀತಿಯನ್ನು ಮತ್ತೊಮ್ಮೆ ಅವರು ಜಗಜ್ಜಾಹೀರ್ ಮಾಡಿದ್ರು, ಅಥವಾ ಈ ಒಂದು ದಾಖಲಾತಿ ನಿಮ್ಗೂ ಗೊತ್ತಿರಬಹುದು, ಬಹಳಷ್ಟು ವಾಟ್ಸಪ್ಗಳಲ್ಲಿ ಅಂತರ್ಜಾಲಗಳಲ್ಲಿ ಹರಿದಾಡ್ತಾ ಇದೆ ಹೇಳಿಕೆಗಳು. ಎಲ್ಲೋ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡ್ಲಿಕ್ಕೆ ಹೋದ್ರ, ಇದರಿಂದ ಎಡವಟ್ಟಾಯ್ತಾ? ಹಾಗಾದ್ರೆ ನೋಡಿ, ನೀವು ಸ್ಪಷ್ಟವಾಗಿ ನೋಡಿದ್ದೀರಾ. ಈಗ ಜಿಲ್ಲಾ ಒಬ್ಬ ಮಂತ್ರಿಯಾಗಿದ್ದು ಆ ಜಿಲ್ಲಾ ಪಂಚಾಯತ್ನ ಏರಿಯಾದಲ್ಲಿ ಅವರು ಎಷ್ಟು ಜನ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಎಷ್ಟು ಜನ ಹಿಂದೂಗಳಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವರು ಹೇಳಿದ ರೀತಿಯನ್ನ ತಿರುಚಿ ಮಾಧ್ಯಮದಲ್ಲಿ ಬೇರೆ ರೀತಿಯಲ್ಲಿ ಏನು ವಾಟ್ಸ್ಆಪ್ಗಳಲ್ಲಿ ನೀವು ಗಮನಿಸಬಹುದು. ಒಂದು ಹೇಳಿಕೆಗಳು ಯಥಾವತ್ತಾಗಿ ಆಗುತ್ತೆ, ಅಲ್ಲಿ ಎಲ್ಲೋ ಎಡಿಟ್ ಆಗಿರುವಂತದ್ದು, ಎಡಿಟ್ ಮಾಡಿರುವಂತದ್ದು ಎಲ್ಲೋ ಗಮನಕ್ಕೆ ಬರೋದಿಲ್ಲ ಅಂತ ಸ್ಥಿತಿಯಲ್ಲಿ ಇದೆ. ಆಗಿರುವಾಗ ನೀವು ಯಾಕೆ ಇದನ್ನು ನಾವೇ ಅಂತ ಹೇಳುದಲ್ಲ, ಬಿಜೆಪಿ ಅವರು ಕೂಡ ಹೇಳ್ತಾರೆ ಮುಸ್ಲಿಮರ ಭಯೋತ್ಪಾದನೆ ಕೈಯಿಂದ ಈ ರೀತಿ ಆಗ್ತದೆ. ಯಾವನೇ ಒಬ್ಬ ಮುಸ್ಲಿಮನ್ ತಪ್ಪು ಮಾಡಿದ್ರೆ, ಯಾವನೇ ಒಬ್ಬ ಹಿಂದೂ ಯುವಕರು ಅಥವಾ ಮುಸ್ಲಿಂ ಯುವಕರು ತಪ್ಪು ಮಾಡಿದ್ರೆ ಅದನ್ನ ಇಡೀ ಸಮಾಜಕ್ಕೆ ಕಟ್ಟತಕ್ಕಂತ ಕೆಲಸವನ್ನ ನಾವು ಮಾಡಬಾರ್ದು. ಅವನೊಬ್ಬ ಭಾರತೀಯ ಸತ್ಪ್ರಜೆ, ಸಂವಿಧಾನದ ಅಡಿಯಲ್ಲಿ ಬದುಕತಕ್ಕಂಥ ಒಬ್ಬ ವ್ಯಕ್ತಿ, ಅಂತವನಿಗೆ ಅಂತದೇ ಜಾಗವನ್ನು ಕೊಡಬೇಕು. ಅವನು ಯಾವನೇ ಆಗ್ಲಿ, ಹಿಂದೂ ಆಗ್ಲಿ ಮುಸಲ್ಮಾನರಾಗ್ಲಿ, ಅಪರಾಧಿಯೇ ಈ ಜಿಲ್ಲೆಯಲ್ಲಿ ಆಗಲಿ, ಈ ದೇಶದಲ್ಲಿ ಅಂತ ವ್ಯವಸ್ಥೆ ಒಂದು ನೋಡಿ. ನಾನು ಹೇಳ್ತೇನೆ ಕರೆಕ್ಟ್ ಇದೆ ನಾನು ಹೇಳ್ತೇನೆ ನೋಡಿ, ಈ ದೇಶದ ಸಂವಿಧಾನದಲ್ಲಿ ಮುಸಲ್ಮಾನನಿಗೆ ಒಂದು ಬೇರೆ ಕಾನೂನು ಇಲ್ಲ, ಮುಸಲ್ಮಾನರಿಗೆ ಒಂದು ಆಕ್ಟಿನಲ್ಲಿ ಬೇರೆ ಇದೆಲ್ಲ, ಹಿಂದೂಗಳಿಗೊಂದು ಬೇರೆ ಇಲ್ಲ, ಅಥವಾ ಕ್ರೈಸ್ತನಿಗೊಂದು ಬೇರೆ ಇಲ್ಲ. ಎಲ್ಲರಿಗೂ ಒಂದೇ ರೀತಿಯ ಸಂವಿಧಾನದ ಅಡಿಯಲ್ಲಿ ಶಿಕ್ಷೆ ಇದೆ. ಇದು ಅವನಿಗೊಂದು ಬೇರೆ, ನನಗೊಂದು ಬೇರೆ, ಅಥವಾ ಮತ್ತೊಬ್ಬ ನನ್ನ ಮಿತ್ರರಿಗೊಂದು ಬೇರೆ, ಇದು ಯಾವುದೂ ಇಲ್ಲ. ಇದನ್ನು ನಾವು ಮೊದಲು ಈ ದೇಶದ ನಾವು ಪ್ರಮಾಣ ವಚನ ಮಾಡೋ ರಾಜಕಾರಣಿಗಳೆಲ್ಲ ಹೇಳ್ತಾರೆ, ನಾನು ದೇಶದ ಸಂವಿಧಾನದ ಅಡಿಯಲ್ಲಿ ಬರತಕ್ಕಂಥ ಎಲ್ಲ ನೀತಿ ನ್ಯಾಯಗಳನ್ನು ಅನುಸರಿಸಿ ದೇಶದಲ್ಲಿ ಸತ್ಪ್ರಜೆಗಳಿಗೆ ಸರಿಯಾದ ಸುಖ ಸಂತೋಷದ ಮಾರ್ಗದರ್ಶನವನ್ನ ಮಾಡ್ತೇನೆ ಅಂತ ಹೇಳ್ತಾರೆ. ಅಲ್ಲ, ಈಗ ಸುಖ ಸಂತೋಷದಲ್ಲಿ ತುಳುಕಾಡ್ತಾ ಇದೆ ಕರಾವಳಿ. ಅದೇ ನಾನು ಹೇಳುದು, ಯಾಕೆ ಈ ಹೇಳಿಕೆಯನ್ನು ಕೊಟ್ಟು ಮತ್ತೆ ಅದರಲ್ಲಿ ಜಾತಿ ಭೇದ ಭಾವಗಳನ್ನು ಯಾಕೆ ಮಾಡಬೇಕು? ನಾವು ನನ್ನ ಎಲ್ಲ ಯುವ ಮಿತ್ರರಿಗೆ ಹೇಳುವುದು, ಅದು ಮುಸಲ್ಮಾನ್ ಇರ್ಬೋದು, ಹಿಂದೂಗಳಿರ್ಬೋದು, ದಯಮಾಡಿ ತಾವೆಲ್ಲರೂ ಇನ್ನು ಮುಂದೆ ಯಾರ ಪ್ರಚೋದನೆಗೆ ಅಥವಾ ಪರೋಕ್ಷವಾದಂತಹ ಹೇಳಿಕೆಗಳಿಗೆ ತಲೆ ಕೊಡದೆ ನಿಮ್ಮನ್ನು ನೀವು ರಕ್ಷಿಸಿಕೊಂಡು ನಿಮ್ಮ ಮನೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ರಾಜಕೀಯಕ್ಕೆ ಬರುವುದಾದರೆ ನೇರ ಒಂದು ಪಕ್ಷದ ಮುಖಾಂತರ ರಾಜಕೀಯಕ್ಕೆ ಬಂದು ಜನರ ಸೇವೆಯನ್ನು ಮಾಡ್ಬೇಕಂತ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಒಂದು ನಿಮಿಷ ಇಲ್ಲಿ ನೋಡಿ, ಇವರು ವಿನಂತಿ ಮಾಡೋದು ಬೇಡ. ಜನ ಹೇಗೆಂದ್ರೆ ಇವರ ವಿನಂತಿಯನ್ನೆಲ್ಲ ನಮ್ಮ ವಿನಂತಿಯನ್ನೆಲ್ಲ ಕಿವಿ ಕೇಳೋದಿಲ್ಲ ಅಂತ ಹೇಳುವ. ನಾನು ಹೇಳುದು, ನಮ್ಮ ಸರ್ಕಾರ ರಾಜ್ಯದಲ್ಲಿ ಬಂದ್ರೆ ನಾವು ನಿಮ್ಗೆ ವಿನಂತಿ ಮಾಡ್ತೇವೆ ಸ್ವಾಮಿ, ಗಲಾಟೆ ಮಾಡಬೇಡಿ ಅಂತ ಹೇಳಿದ್ರೆ ಇವರೆಲ್ಲ ಕೇಳುವಂತ ಮಾನಸಿಕ ಒಂದಿಷ್ಟು ಇದಾರ ಇಲ್ಲ. ನಮ್ಮ ಕೈಯಲ್ಲಿ ಕಾನೂನಿದೆ, ನಿಮ್ಮ ರಾಜ್ಯ ಸರ್ಕಾರ ಇದೆ, ರಾಜ್ಯ ಸರ್ಕಾರದ ಅಂಡರಲ್ಲಿ ಎಲ್ಲ ವ್ಯವಸ್ಥೆಗಳಿದೆ, ಇದನ್ನೆಲ್ಲ ಮಟ್ಟ ಹಾಕುವಂತದ್ದು. ಆ ಮುಖಾಂತರ ನೀವು ಅದನ್ನ ಕಂಟ್ರೋಲ್ ಮಾಡ್ಬೇಕು ಹೊರತು ಇವ್ರು ಇಲ್ಲಿ ಮಾಧ್ಯಮದಲ್ಲಿ ಯಾರಾದ್ರೂ ಕೇಳ್ತಾರ? ಯಾಕೆ ಕೇಳುದಿಲ್ಲ ನೋಡಿ, ಜನರು ಅಷ್ಟು ಬುದ್ಧಿವಂತರಿದ್ದಾರೆ ಇವತ್ತು. ಮತ್ತೆ ನಾವು ಕೇಳದಿದ್ರೆ ನಾವು ಕುತ್ಕೊಳ್ಳುವ ಅಗತ್ಯ ಏನಂತ? ಅವ್ರು ಕೇಳದಿದ್ರೆ ನಾವು ಕುತ್ಕೊಳ್ಳುವ ಅಗತ್ಯ ಹಾಕೊಂಡು ಒಂದು ಹೇಳಿಕೆ ಕೊಟ್ಟರು ದೀಪಕ್ ರಾವ್ನ ಬಗ್ಗೆ ಬಿಜೆಪಿ. ನಾನೊಂದು ಉದಾಹರಣೆ ಹೇಳ್ತೇನೆ ನೋಡಿ. ಉಳ್ಳಾಲದಲ್ಲಿ ಟಾರ್ಗೆಟ್ ಅಂತ ಇದೆ, ಸ್ಲೀಪರ್ ಸೆಲ್, ಟಾರ್ಗೆಟ್ ಗ್ರೂಪ್ ಎಲ್ಲ ಇದು ಎಲ್ಲ ಮತೀಯವಾದಿಗಳ ಒಂದು ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ತಕ್ಕಂತ ಒಂದು ತಂಡ. ಅದರಲ್ಲಿ ರಾಬರಿ ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ, ದರೋಡೆ ಮಾಡ್ತಾರೆ, ಆಮೇಲೆ ಅತ್ಯಾಚಾರ ಮಾಡಿದವರು ಕೂಡ ಅದರಲ್ಲಿದ್ದಾರೆ. ಒಬ್ಬ ಇಲಿಯಾಸ್ ಅಂತ ಒಬ್ಬ ನಾಯಕ ಇದ್ದಾರೆ. ಅವನ ಜೊತೆಗೆ ಇದೇ ಯುಟಿ ಖಾದರ್ ಅವರು, ಇದೇ ಮೊಯ್ತೀನ್ ರಾವ್ ಅವರು ಕೂತ್ಕೊಂಡು ಊಟ ಮಾಡ್ತಾರೆ.
ವೇದಿಕೆ ಹಂಚ್ತಾರೆ, ಎಲ್ಲವನ್ನೂ ಮಾಡಿದಂತ ಇವರು ಕಳಕಳಿಯ ವಿನಂತಿ ಮಾಡಿದರೆ ನೋಡಿ, ಅಪರಾಧಿಗಳನ್ನ ಸಮಾಜ ಬಾಹಿರ ಕೃತ್ಯಗಳಲ್ಲಿ ತೊಡಗಿಕೊಂಡವರನ್ನ ಇವರು ಒಟ್ಟಿಗೆ ಊಟ ಮಾಡಿಸ್ತಾರೆ ಅಂತ ಹೇಳಿದ್ರೆ ಏನ್ ಸ್ವಾಮಿ ಕಳಕಳಿ ಮಾಡೋದು? ನೋಡಿ, ಅವರನ್ನ ಅವರನ್ನು ಎಲ್ಲಿಡಬೇಕು, ಕಾನೂನಿನ ಮುಖಾಂತರ ಅವರನ್ನು ಹದ್ದುಬಸ್ತಿಯಲ್ಲಿ ಇರ್ತಕ್ಕಂತ ಒಂದು ಜವಾಬ್ದಾರಿ ಇವತ್ತು ರಾಜ್ಯ ಸರ್ಕಾರದ ಕಾಂಗ್ರೆಸ್ಸಿಗರಿಗೆ ಇರುವುದು, ಕಾಂಗ್ರೆಸ್ ನಾಯಕರಿಗೆ ಇರುವುದು ಹೊರತು ಬಿಜೆಪಿ ಅವರು ಹೇಳಿದ್ರೆ ಅದನ್ನು ಕೇಳುದಿಲ್ಲ. ನಮ್ಮಲ್ಲಿ ಕಾನೂನು ಇವಾಗ ನಮ್ಮ ಹತ್ರ ಸರ್ಕಾರ ಇಲ್ಲ, ಅದನ್ನೇ ಹೇಳುದು, ನಮ್ಮ ಸರ್ಕಾರ ಇರ್ಬೇಕಾದ್ರೆ ಅದನ್ನ ನಾವು ಮಾಡಿದ್ದೇವೆ. ರಾಜ್ಯದಲ್ಲಿ ಯಾವುದೇ ಹತ್ಯೆಗಳಾಗ್ಲಿಕ್ಕೆ ಬಿಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಕಾನೂನನ್ನು ಕೂಡ ಜಾರಿಗೆ ತಂದಿದ್ದೇವೆ ಈ ರಾಜ್ಯದಲ್ಲಿ. ನಾನೊಂದು ರಾಜಕೀಯ ಪಕ್ಷದ ಒಬ್ಬ ನಾಯಕನಾಗಿ ಹೇಳುವಂತಹದ್ದು ಇಲ್ಲಿ ರಾಜಕೀಯ ಮಾತಾಡುದಲ್ಲ, ನೀವು ಕಾನೂನಿನ ಮುಖಾಂತರ ನಿಮ್ಮ ಸರ್ಕಾರದ ಮುಖಾಂತರ ಹದ್ದುಬಸ್ತಿಗೆ ತನ್ನಿ ಬಿಟ್ಟು ಬೇರೆ ಯಾವುದೂ ಹೇಳೋದಿಲ್ಲ. ನಾವು ಕಾನೂನಿನ ಮುಖಾಂತರವೇ ಮಾಡ್ತೇವೆ. ಮತ್ತೆ ನೀವು ಹೇಳಿದ್ದೀರಿ ನಿಮ್ಮ ಆಡಳಿತ ಇರುವಾಗ ಯಾವುದೇ ಗಲಾಟೆಗಳು ಎಲ್ಲಿ ಕೂಡ ಆಗ್ಲಿಲ್ಲ ಅಂತ. ನಾನು ಸ್ಪಷ್ಟವಾಗಿ ಹೇಳ್ತೇನೆ ನಿಮ್ಗೆ, ನೀವು ತಿಳ್ಕೊಳ್ಬೇಕು, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಲಿ ಕಾಂಗ್ರೆಸ್ ಪಕ್ಷದ ನಾಯಕರಾಗಲಿ ಯಾವುದೇ ಒಂದು ಪಕ್ಷ ಆಡಳಿತ ಮಾಡುವಾಗ ಯಾವ ಸಂದರ್ಭದಲ್ಲಿ ಕೂಡ ಅದು ತನ್ನ ಹಿಂಸಾ ಮಾರ್ಗದಲ್ಲಿ ಯಾವುದೇ ರಾಜಕೀಯ ಗಲಾಟೆಗಳನ್ನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಕೇಳಿ ಕೇಳಿ, ಅದಕ್ಕೆ ನಮ್ಮ ಕಾನೂನು ಅಷ್ಟು ಟೈಟ್ ಇದೆ. ಇಲ್ಲ ನೋಡಿ, ಕಾನೂನು ನಾವು ಏನು ಪ್ರತಿಭಟನೆಯನ್ನ ಮಾಡಿದೇವ, ಅದು ಏನು ಗಾಂಧೀಜಿ ಅವರು ಅಹಿಂಸಾ ಮಾರ್ಗದ ನೋಡಿ, ಗಾಂಧೀಜಿ ನೀವು ಹೇಳುದು ಬೇಡ, ನಾವು ಬಿಡುಗಡೆ ಇಟ್ಕೊಳ್ದ ನೋಡಿ, ನೀವು ಕೂಡ ಗಾಂಧಿ ಪ್ರತಿಮೆ ಪ್ರತಿಭಟನೆ ಮಾಡ್ತೀವಿ ನೋಡಿ. ಕೇಳಿ, ಅದು ಬಿಡಿ, ಒಂದು ಮಾತಾಡ್ಲಿಕ್ಕೆ ಬಿಡಿ ನೀವು, ಗೊತ್ತಾಯ್ತಲ್ಲ? ಈ ಏನು ಪ್ರತಿಭಟನೆಗಿದ್ದೆ, ನಾವು ಯಾವುದೇ ಕೂಡ ಪ್ರತಿಭಟನೆ ಮಾಡಿದಾಗ ಮೌನ ಮೆರವಣಿಗೆಯ ಮುಖಾಂತರವೇ ಪ್ರತಿಭಟನೆ ಮಾಡಿದ್ದೇವೆ, ಯಾವುದೇ ಘೋಷಣೆಗಳನ್ನು ಕೂಗ್ಲಿಲ್ಲ. ಇಂಥದ್ದಲ್ಲಿ ನಾವು ನಿಮ್ಮ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಅನೇಕ ನೋಡಿ, ಕೇಳಿ, ನಿಮ್ಮ ಅಧಿಕಾರ ಸಾರಿ ನೋಡಿ ನೋಡಿ, ನೀವು ಹೇಳಿದ್ದನ್ನು ಕೇಳಿ ಸ್ವಾಮಿ, ನೀವು ಹೇಳಿದ್ದಕ್ಕೆ ನಾನು ಉತ್ತರ ಕೊಡ್ತೇನೆ. ಏನು ನಮ್ಮ ಸರ್ಕಾರ ಇರುವಾಗ, ನಿಮ್ಮ ಸರ್ಕಾರ ಇರುವಾಗ ನಮ್ಮಲ್ಲಿ ಗಲಾಟೆಗಳಾಗ್ಲಿ ಅಂತ ಹೇಳ್ತೀರಾ? ಕಾಂಗ್ರೆಸ್ ಪಕ್ಷದ ಯಾವನೇ ಒಬ್ಬ ಕಾರ್ಯಕರ್ತ ಕೂಡ ಗಲಾಟೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಕಾನೂನು ಏನಂತ ನಾವು ನೋಡಿದ್ದೇವೆ. 3 ಮುಖ್ಯಮಂತ್ರಿ ಮಾಡಿದ್ದಾರೆ, 13 ಜನ ಜೈಲಿಗೆ ಹೋಗಿದ್ದಾರೆ ನೋಡಿ. ನೀವು ಅದನ್ನೆಲ್ಲ ಆಂತರಿಕ ವಿಷಯ ನಮ್ಮಲ್ಲಿ ಸರ್ಕಾರ ಅಂದ್ರೆ ಕಾನೂನು ಸುವ್ಯವಸ್ಥೆಯನ್ನು ಮಾಡಬೇಕು ಏನೇ ಇರ್ಬೋದು ನೋಡಿ. ನಾವು ಗಲಾಟೆ ಹೇಳಿದಾಗ ತುಂಬಾ ಇದೆ, ನಾವು ಗಲಾಟೆ ಮಾಡಿದ್ರಲ್ವ ನೀವು ಕಾನೂನು ಸುವ್ಯವಸ್ಥೆ ಮಾಡುದು? ಗಲಾಟೆ ಮಾಡ್ಲಿಕ್ಕೆ ಬಿಡುದು ಬೇಡ, ನೀವು ಮಾಡುದಿಲ್ಲ. ಕಾಂಗ್ರೆಸ್ನವರು ಗಲಾಟೆ ಮಾಡುದಿಲ್ಲ ಅಂತ ಹೇಳಿ ಯಾರು ನಂಬಲಿಕ್ಕಿಲ್ಲ. ಆದ್ರೆ ನೋಡಿ, ನಾನು ಇವಾಗ್ಲೂ ಹೇಳ್ತೇನೆ, ಇನ್ನು ಮುಂದೆ ಕೂಡ ಇದು ಕಂಟಿನ್ಯೂ ಆಗಬಾರ್ದು. ನಿನ್ನೆ ಇಷ್ಟೆಲ್ಲ ಆದ್ಮೇಲೆ ಭರತ್ ರಾಜ್, ನಮ್ಮ ಹಿಂದೂ ಜಾಗರಣ ವೇದಿಕೆ ಭರತ್ ರಾಜ್ ಒಬ್ಬ ಇದ್ದಾನೆ ನಾಯಕ, ಅವ್ರ ಮೇಲೆ ಹಲ್ಲೆ ಆಯ್ತು. ಏನ್ ಆಕ್ಷನ್ ತಗೊಂಡ್ರು? ಇವ್ರು ಮಾತಾಡಿದ್ರಲ್ಲ, ಏನು ಯಾರನ್ನಾದ್ರೂ ಅರೆಸ್ಟ್ ಮಾಡಿದ್ರ? ಯಾರನ್ನು ಮಾಡ್ಲಿಲ್ಲ. ಹಾಗಾದ್ರೆ ಇವರ ಉದ್ದೇಶ ಏನು ಅಂದ್ರೆ ಇದು ಕಂಟಿನ್ಯೂ ಆಗ್ಬೇಕು ಇವರಿಗೆ. ನೋಡಿ ಸ್ವಾಮಿ, ನಿಮ್ಗೆ ಇವರಿಗೆ ಗೊತ್ತಿದ್ರೆ ಇವರು ಇಂಥವ್ರಂತ ಕಂಪ್ಲೇಂಟ್ ಕೊಡ್ಲಿ. ನೋಡಿ, ಯಾರು ಕರೆಕ್ಟ್ ಆಗಿ ನೋಡಿ, ನೀವು ಹೇಳಿದಾಗೆ ಪೊಲೀಸ್ ಇವ್ರದ್ದು, ನಮ್ಮ ಸರ್ಕಾರ ಇವ್ರದ್ದು. ನಿಮ್ಗೆ ಕಂಪ್ಲೇಂಟ್ ನಾವು ದೂರು ಕೊಡ್ಬೇಕು, ನಾವು ಹಿಡಿದು ಕೊಡ್ಬೇಕು. ಈಗ ಅಪರಾಧ ಅಲ್ವಾ? ಅಪರಾಧ ಕಂಪ್ಲೇಂಟ್ ಕೊಡ್ಲೇಬೇಕು. ಮತ್ತೆ ನೋಡಿ, ಪೊಲೀಸ್ ಇಲಾಖೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ವಿರುದ್ಧ ಕೆಲಸ ಮಾಡಬೇಕು. ಅದನ್ನ ಇಲ್ಲಿಯ ಕಾಂಗ್ರೆಸ್ ನಾಯಕರು ಇಡೀ ಪೊಲೀಸ್ ವ್ಯವಸ್ಥೆಯನ್ನ ದುರುಪಯೋಗ ಪಡಿಸಿರುವಂತದ್ದು ನಮ್ಗೆ ಗೊತ್ತು. ಇದೇ ಉಸ್ತುವಾರಿ ಸಚಿವರು ಎಸ್ಪಿ ಅನ್ನು ನೀವೇ ಹೇಳಿದ್ದು, ನಾವು ಕಂಪ್ಲೇಂಟ್ ಕೊಟ್ಟು ಹಿಡಿದು ಕೊಡಬೇಕು. ಇವರಿಗೇನು ಇಲಿಯಸ್ ಒಬ್ಬ ನಾಯಕ ಇದ್ದಾನೆ, ಇಂಥ ಕ್ರಿಮಿನಲ್ ಮಾಡುವ ಅಂತ ಇವರಿಗೆ ಗೊತ್ತಿದ್ರೆ ಇವರು ಕಂಪ್ಲೇಂಟ್ ಮಾಡ್ಲಿ, ಅವನನ್ನು ಅರೆಸ್ಟ್ ಮಾಡಿಸ್ಲಿ. ನೋಡಿ, ನೀವು ಆದ್ರೆ ನಿಮ್ಗೆ ಅಪರಾಧಿ ಅಂತಲ್ಲ, ಅಪರಾಧಿಗೆ ದಾಖಲೆ ಬೇಕಲ್ವಾ? ನೀವು ಕೊಡ್ಬೇಕಲ್ಲ. ಊಟ ಮಾಡ್ಬೇಕಾದ್ರೆ ಇವರು ಅಪರಾಧಿಗಳಿಗೆ ಎಷ್ಟು ಪ್ರೋತ್ಸಾಹ ಕೊಡ್ತಾರೆ, ಎಷ್ಟು ಬೆಂಬಲ ಕೊಡ್ತಾರೆ, ಅವರನ್ನು ಎಷ್ಟು ರಕ್ಷಣೆ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಯಾರಿಗೂ ರಕ್ಷಣೆ ಕೊಡೋದು ನೋಡಿ, ಪ್ರತಿಯೊಬ್ಬ ನಾಗರಿಕನಿಗೆ ರಕ್ಷಣೆ ಕೊಡುವಂತ ಜವಾಬ್ದಾರಿ ಇದೆ. ಪ್ರತಿಯೊಬ್ಬ ನಾಗರಿಕನಿಗೆ ನೀವು ತಿಳ್ಕೊಳ್ಬೇಕು, ಅಪರಾಧಿಗಳಿಗೂ ರಕ್ಷಣೆ ಕಾನೂನಲ್ಲೇ ಇಲ್ಲ. ನಿಮ್ದು ಅದು ನಿಮ್ಮ ಹಿನ್ನೆಲೆ ಆಗಿರ್ಬೋದು. ಕಾಂಗ್ರೆಸ್ನ ಇತಿಹಾಸದಲ್ಲಿ ಇದನ್ನೇ ಮಾಡಿದ್ದು, ಅದಕ್ಕೋಸ್ಕರ ಕಾಂಗ್ರೆಸ್ ಮುಕ್ತ ಭಾರತ ಈಗ ಆಗೋದು. ನಮ್ಗೆ ನೋಡಿ, ನಿಮ್ಮ ಭ್ರಮೆಯನ್ನ ನೀವು ಕಾಂಗ್ರೆಸ್ ಮುಕ್ತ ಮಾಡೋದು ಬಿಡಿ. ನೀವು ಗುಜರಾತ್
ಗುಜರಾತ್ ಅಲ್ಲಿ ಗೆದ್ದ ರೀತಿಯನ್ನು ನೀವು ನೋಡಿ. ಜಿತೇಂದ್ರ ಅವರೇ ಒಂದ್ ನಿಮಿಷ, ಈಗಾಗಲೇ ನೀವು ಗಮನಿಸಬಹುದು, ಕರಾವಳಿಯ ಭಾಗದಲ್ಲಿ ಗಮನಿಸಿದ್ರೆ ನಿಮ್ಗೂ ಗೊತ್ತಿದೆ ಜಗಜ್ಜಾಹೀರ್ ಇರುವಂತದ್ದು ಮಾದಕ ದ್ರವ್ಯಗಳು ಎಲ್ಲೂ ಬೇಕಾದ್ರೂ ಈಗಲೂ ಸಿಗುತ್ತೆ, ಜಗಜ್ಜಾಹೀರವಾಗಿ ಸಿಗುತ್ತೆ. ಅದಕ್ಕೆ ಯಾವುದೇ ಪೊಲೀಸರು ಕೂಡ ಯಾವುದೇ ತಡೆ ಹಾಕುವಂತದ್ದು ನಾಮಕಾವಸ್ಥೆಗೆ ಮಾತ್ರ ಶಾಲಾ ಕಾಲೇಜುಗಳ ಎದುರಲ್ಲಿ ಯಾವುದೇ ಪಾನ್ ಪರಕ್ ಆಗಿರ್ಬೋದು, ಗುಟ್ಕಾ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು ಮಾರಬಾರ್ದು ಅಂತ ಹೇಳ್ತಾರೆ. ಆದ್ರೆ 100 ಮೀಟರ್ ಅಲ್ಲ 50 ಮೀಟರ್ನ ಒಳಗೇನೆ ಈಗಲೂ ಮಾರಾಟ ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಡ್ರಗ್ಸ್ ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅನ್ನುವಂಥದ್ದು ಕೂಡ ಲಭ್ಯವಾದಂತ ನಮಗೆ ಮಾಹಿತಿ. ಇದರ ಬಗ್ಗೆ ಯಾಕೆ ಕಾರ್ಯಾಚರಣೆ ಮಾಡೋದಿಲ್ಲ? ಮೊದಲ ವೀಕ್ ಪಾಯಿಂಟ್ ನಿಮ್ಗೆ ಎಲ್ಲೋ ಹತ್ಯೆಗಳಾಗತ್ತೆ, ಅದರ ಹಿಂದೆ ಇರುವಂತದ್ದು ಡ್ರಗ್ ಮಾಫಿಯಾವನ್ನೇ ನೀವು ಯಾಕೆ ತಡೆಗಟ್ತಾ ಇಲ್ಲ? ನಿಮ್ಗೆ ಕಾಂಗ್ರೆಸ್ನವರಿಗೆ ಅದನ್ನು ಬೆಳೆಸುವಂತ ಅಗತ್ಯತೆ ಇದೆಯಾ ಹಾಗಾದ್ರೆ ಅನ್ನುವಂಥದ್ದು? ನೋಡಿ, ಡ್ರಗ್ ಮಾಫಿಯಾ ಎಲ್ಲಿಂದ ಬಂದಿದೆ, ಹೇಗೆ ಬಂದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಮ ಸರ್ಕಾರ ಬರೋದಕ್ಕೆ ಮೊದಲು ಇಲ್ಲಿ ಬೇರೆ ಸರ್ಕಾರ ಇತ್ತು, ಅದು ಆಗೋಗ್ಲಿ ಇದ್ದ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ನಾವು ಅದನ್ನು ನೇರವಾಗಿ ಹೇಳಲಿಕ್ಕೆ ತಯಾರಿಲ್ಲ. ನಾನು ನಾವು ಯಾವುದನ್ನು ಅನುಕರಿಸುವುದಿಲ್ಲ. ಯಾರಾದ್ರೂ ಇಂತಹದೇ ಕಡೆಯಲ್ಲಿ ನೋಡಿ, ಒಂದು 4-5 ಕಡೆಯಲ್ಲಿ ಡ್ರಗ್ ಮಾಫಿಯಾಗಳನ್ನ ಬಂಧಿಸಿದ್ದಾರೆ. ಅದು ನೇರವಾದ ಮಾಹಿತಿ ಸಿಕ್ಕಿದ ಕೂಡಲೇ ಅವರು ಮತ್ತೆ ಅದರ ಹಿನ್ನೆಲೆ ಕೂಡ ಹಿಂದೆ ಕೂಡ ಹೋಗ್ತಾ ಇದ್ದಾರೆ. ಆದ್ರೂ ಕೂಡ ಕೆಲವೊಂದು ಕಡೆ ಎಲ್ಲಿಂದಲೋ ಬಂದು ಏನೋ ಸಿಕ್ಕಿ ಬಂದಾಗ ಆಗ ನಾವು ಎಲ್ಲರನ್ನ ಮೊಯ್ದೀನ್ ಬಾವ ಅವರ ಕೃಪಾ ಕಟಾಕ್ಷ ಇಂಥವರ ಮೇಲೆ ಇದೆ, ಯಾರ ಮೇಲೂ ಕೂಡ ಯಾರ ನೋಡಿ ನೋಡಿ ನಾವು ನೋಡಿ ನೀವು ಹೇಳಿದ್ದೀರಾ ಮೊನ್ನೆ ಡಿ ಕೆ ಶಿವಕುಮಾರ್ ನೋಡಿ ಹೇಳಿದ್ರು, ಡಿ ಕೆ ಶಿವಕುಮಾರ್ ಮನೆಗೆ ರೈಡ್ ಆದಾಗ ಯಾವರನ್ನ ತಂದು ನಿಲ್ಲಿಸಿ ರೈಡ್ ಮಾಡಿಸಿದ್ರು? ರಾಜ್ಯ ಸರ್ಕಾರದ ಕಾನೂನು ಮಾತ್ರ ಇಲ್ಲಿ ಉಪಯೋಗ ಆಗ್ತದ? ನೋಡಿ ಸ್ವಾಮಿ, ಎಲ್ಲಿ ಮಾತಾಡಿ, ನೀವು ಎಲ್ಲ ಮಾತಾಡಿ, ರಾಜ್ಯಕ್ಕೆ ಬೇಡಿ, ಹೋಗಬೇಡಿ, ಇಲ್ಲಿ ಬನ್ನಿ. ನಾವು ಮಾತಾಡಿದ್ರೆ ಸಂಬಂಧ ಇಲ್ಲ ಅಂತ ಹೇಳಿದಾಗ ನಾವು ಇದನ್ನು ಹೇಳ್ಬೇಕಾಗ್ತದೆ ಸ್ವಾಮಿ. ಶಿವಕುಮಾರ್ಗೆ ರೈಡ್ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಕಲ್ಲು ಬಡ್ದು ಹೊಡೆಯುತ್ತೆ ಮಾಡ್ತಾರೆ ಇವರು. ನೋಡಿ, ಅವರು ನೇರವಾಗಿ ಮರ್ಯಾದೆ ಕೊಡುವವರು, ಕಾಂಗ್ರೆಸ್ ಕಾನೂನಿಗೆ ಮರ್ಯಾದೆ ಕೊಟ್ಟು ನೇರವಾಗಿ ಬರ್ಲಿಕ್ಕೆ ಹೇಳಿದ್ದಾರೆ. ಎಲ್ಲ ಫೈಲ್ ನೋಡಿ, ಇವರ ಕಾರ್ಪೊರೇಟರ್ ತಂಡ ಮಾಡಿಕೊಂಡು ಇಡೀ ಆಫೀಸ್ ಅನ್ನ ಕಚೇರಿಯನ್ನು ಉಡಿ ಮಾಡ್ತಾರೆ. ಅದು ನೋಡಿ ಗಣೇಶ್ ಅವರೇ, ನನ್ನ ಮಾತಿಗೆ ಉತ್ತರ ಸಿಕ್ಕಿಲ್ಲ. ಯಾಕಂದ್ರೆ ಗಾಂಜಾ ಮಾಫಿಯಾ ಅನ್ನುವಂಥದ್ದನ್ನು ತಡೆ ಕಟ್ಟಲಿಕ್ಕೆ ಆಗ್ತಾ ಇಲ್ವಾ? ಪಕ್ಕದ ಕೇರಳ ರಾಜ್ಯದಿಂದ ಬೇಕಾದಷ್ಟು ಗಾಂಜಾಗಳು ಇಲ್ಲಿಗೆ ಸಾಗಾಟ ಆಗ್ತಾ ಇದೆ. ಅದರಿಂದಲೇ ಇಲ್ಲ ಒಂದು ಬಹಳಷ್ಟು ನೀವೇ ಹೇಳಿದಿರಾ. ಈ ಕೇರಳ ರಾಜ್ಯದ ಕೇಳಿದ್ರೆ ಅದು ರಾಜ್ಯಕ್ಕೆ ಬರದಂತೆ ಎಲ್ಲಾ ರಾಜ್ಯಕ್ಕೂ ಸಂಬಂಧಪಟ್ಟಂತ ವಿಷಯ. ಅದರ ಬಗ್ಗೆ ಯಾರು ಕ್ರಮ ಕೈಗೊಳ್ಬೇಕಂತ ನೀವು ಕೂಡ ಅದು ಬರೇ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬರೇ ಕೇರಳದಲ್ಲಿ ಮಾತ್ರ ನಾನು ಹೇಳಿದ್ ಕೇಳಿ, ಬರೇ ಕೇರಳದಲ್ಲಿ ಮಾತ್ರ ಅಲ್ಲ, ಬರೇ ಗೋವಾದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಉಲ್ಬಣಿಸ್ತಕ್ಕಂಥ ವ್ಯವಸ್ಥೆಗಳು ಜೋರಾಗಿವೆ. ಇದನ್ನ ಯಾವ ರೀತಿಯಲ್ಲಿ ತಡೆಗಟ್ಟಬೇಕು, ಇದಕ್ಕೆ ಸೀಕ್ರೆಟ್ ಮಾಹಿತಿಗಳು ಕೆಲವೊಂದು ಇದೆ. ಅಂತ ಮಾಹಿತಿಗಳನ್ನ ಪಡ್ಕೊಂಡು ಅದು ನೇರ ಒಂದು ರಾಜ್ಯ ಸರ್ಕಾರದ ಸಹಾಯವನ್ನ ಪಡೆದುಕೊಂಡು ಅಥವಾ ಕೇಂದ್ರ ಸರ್ಕಾರದ ಸಹಾಯ ಪಡೆದು ಎಲ್ಲ ರಾಜ್ಯಗಳ ಸಹಾಯ ಪಡೆದು ಎಲ್ಲರೂ ಒಂದು ಜನರಲಿ ಆಗಿ ಮೀಟಿಂಗ್ ಮಾಡಿ, ಈಗ ಇವರು ಹೇಳ್ತಾರೆ ನಮ್ಮ 18 ರಾಜ್ಯಗಳಲ್ಲಿ ಸರ್ಕಾರ ಇದೆ, ಆ 18 ರಾಜ್ಯದ ಸರ್ಕಾರ ನಿಮ್ಮ ಜೊತೆ ನಾವು ಕೂಡ ಸೇರ್ತೇವೆ, ಇಂಥ ಮಾದಕ ದ್ರವ್ಯಗಳನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡಲಿಕ್ಕೆ ಇಡೀ ದೇಶಕ್ಕೆ ಕೈ ಹಾಕೋಣ. ಆಗ ಇಡೀ ದೇಶದಲ್ಲಿ ಒಂದು ಶಾಂತಿ ಸುವ್ಯವಸ್ಥೆ ಎಲ್ಲವೂ ಕರೆಕ್ಟ್ ಆಗ್ತದೆ. ಈಗ ಇಲ್ಲಿ ನಾವು ಬಂದ್ ಮಾಡಿದ ಕೂಡಲೇ ಮಧ್ಯ ರಾಜ್ಯಕ್ಕೆ ಹೋಗ್ತದೆ, ಅಲ್ಲಿ ನಾವು ಆ ರೀತಿಯ ಒಂದು ವ್ಯವಸ್ಥೆ ಇಲ್ಲಿ ಗಮನಿಸಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಮಂಗಳೂರಿನಷ್ಟು ಡ್ರಗ್ ಮಾಫಿಯಾದಲ್ಲಿ ಹೆಸರು ಬರ್ತಾ ಇರುವಂತದ್ದು, ಹತ್ಯೆಗಳಾಗ್ತಾ ಇರುವಂತದ್ದು, ಆತ್ಮಹತ್ಯೆಗಳಾಗ್ತಾ ಇರುವಂತದ್ದು, ವಿದ್ಯಾರ್ಥಿಗಳ ಜೀವನ ಬಲಿ ಆಗ್ತಾ ಇರುವಂತದ್ದು ಎಲ್ಲೂ ಗಮನಿಸ್ತಾ ಇಲ್ಲ. ಅದೇ ನಾನು ಹೇಳಿದ ಪಕ್ಕದ ಜಿಲ್ಲೆ ಆದ್ರಿಂದ ನಮಗೆ ಅಂಟಿಕೊಂಡಂತ ರೋಗ. ಅದೇ ನಾನು ಹೇಳಿದ್ದು ನೋಡಿ, ನಮ್ಮ ಜಿಲ್ಲೆ ಬಹಳಷ್ಟು ಬುದ್ಧಿವಂತರ ಜಿಲ್ಲೆ, ನಮ್ಮ ಯುವಕರು ಬಹಳಷ್ಟು ಬುದ್ಧಿವಂತರು, ನಮ್ಮ ಯುವತಿಯರು ಕೂಡ ಬಹಳಷ್ಟು ಬುದ್ಧಿವಂತರು. ಅವರು ಏನು ನಮ್ಮ ವ್ಯವಸ್ಥೆಗಳಿದೆ, ನಮ್ಮ ಎಜುಕೇಶನ್ ಏನಿದೆ ಅದನ್ನು ಮಾತ್ರ ಮಾಡಿ ಆ ಮುಂದಿನ ಜೀವನಗಳ ಚಿಂತನೆಯನ್ನು ಮಾಡೋದನ್ನು ಬಿಟ್ಟು ಬೇರೆ ಮಾರ್ಗಕ್ಕೆ ಹೋಗಬಾರದು ಅಂತ ನಾನು ಇದನ್ನು ಹೇಳಿದ್ದು ಕಳಕಳಿಯಾಗಿ ವಿನಂತಿ ಮಾಡಿದ್ದೆ. ಈಗಾಗಲೇ ನೀವು ಗಮನಿಸಬಹುದು, ಈ ಹಿಂದೆನೆ ಸೌಹಾರ್ದ ಸಭೆಯನ್ನು ಮಾಡಬೇಕಿತ್ತು, ಮರ್ತೋದ್ರಿ ನೀವು. ಶರತ್ ಹತ್ಯೆ ಆದ ನಂತರ ಮರ್ತೋದ್ರಿ. ಆದ್ರೆ ಇದೀಗ ಸೌಹಾರ್ದತೆಯ ಸಭೆ ಮಾಡುವಂತ ಅಗತ್ಯತೆಯನ್ನು ನಿಮ್ಮ ಹೋಮ್ ಮಿನಿಸ್ಟರ್ ಕೂಡ ಮನಸ್ಸು ಒಲಿತಾ ಇದ್ದಾರೆ, ಆ ಬದಿ ವಾಲ್ತಾ ಇದ್ದಾರೆ. ಯಾಕೆ ಅಗತ್ಯತೆ ಇದೆ? ಹಾಗಾದ್ರೆ ಚುನಾವಣೆ ಬಂದಾಗ ಸೌಹಾರ್ದತೆ ಸಭೆ ಬೇಕು, ಇಲ್ಲ ಅಂದ್ರೆ ಬೇಡ. ಶರತ್ ಹತ್ಯೆ ಸಂದರ್ಭದಲ್ಲಿ ಚುನಾವಣೆ ಸಚಿವರು ಜಿಲ್ಲೆಯಲ್ಲಿ ಒಂದು ಸೌಹಾರ್ದ ರ್ಯಾಲಿಯನ್ನು ಸೌಹಾರ್ದ ಸಭೆಯನ್ನ ಕರೆದಿದ್ರು. ಕಳೆದ ವಿಷಯದಲ್ಲಿ ಎಲ್ಲರೂ ಬಂದಿದ್ರು, ಯಾರು ಬರ್ಲಿಲ್ಲ ಬಾರದಿಲ್ಲ ನಮಗೆ ಗೊತ್ತಿಲ್ಲ. ಯಾರಿಗೂ ಅದು ಸಭೆ ಕರೆದಿದ್ದಾರ ಇಲ್ಲ ಅಂತ ಕೆಲವರಿಗೆ ಗೊತ್ತಿರ್ಲಿಕ್ಕೂ ಇಲ್ಲ. ಅಲ್ಲೂ ಕೂಡ ನಿಮಗೆ ಗೊತ್ತಿದೆ, SDPI, PFI ಇಂತಹ ಸಂಘಟನೆಗಳನ್ನು ಮಾತ್ರ ಈ ಒಂದು ಸಮಾವೇಶ ಅಥವಾ ಈ ಒಂದು ಸಭೆಯಲ್ಲಿ ಪಾಲ್ಗೊಳ್ಳಿ. ಇಲ್ಲ ಇಲ್ಲ ಇಲ್ಲ, ಯಾರಿಗೂ ಹಾಗೆ ಬಿಜೆಪಿ ಅವರು ಅದನ್ನು ಹೊರತೆಗೆದಿದ್ರು.
ಅವ್ರ ಹತ್ರ ಕೇಳ್ಬೇಕು, ನಮ್ಮ ಹತ್ರ ಕೇಳಿದಾಗ್ಲಿಲ್ಲ. ಸೌಹಾರ್ದ ಸಭೆಯನ್ನು ಕರೆದು ಎಲ್ಲ ಆಗ್ಬೇಕಿತ್ತು, ಆಗ್ತಾ ಇಲ್ಲ. ಕಚೇರಿಯಲ್ಲಿ ಜಿಲ್ಲಾಧಿಕಾರಿಯ ಮುಖಾಂತರ ಕರೆಸಿದ್ದು. ಉಸ್ತುವಾರಿ ಸಚಿವರಲ್ಲ, ಜಿಲ್ಲಾಧಿಕಾರಿ ಕರೆದದ್ದು. ಇಲ್ಲಿ ಉಸ್ತುವಾರಿ ಸಚಿವರು ಒಂದು ಸಂವಾದ ಮಾಡಿದ್ರು. ರ್ಯಾಲಿಯಲ್ಲಿ ಒಂದು 300-400 ಜನ ಇದ್ರು. ಓಕೆ, ಸರಿ. ಅಲ್ಲಿ ಒಂದು ಏನು ಇದು ಕೊಡ್ತಾರೆ ಅವರು ಪ್ರಾರಂಭದಲ್ಲಿ, ಈ ಜಿಲ್ಲೆಯ ಏನು ಕೆಲವು ಸಂಘಟನೆಗಳು ಬರಬಾರ್ದು. ಸರಿ, ಅವರು ಕೊಟ್ಟರು ಕೂಡ ಇವರ ಒಟ್ಟಿಗೆ ರಾಜಕೀಯ ಮಾಡುವಂತ ಅನೇಕ ಜನ ಆ ರ್ಯಾಲಿಯಲ್ಲಿ ಸೇರ್ಲಿಲ್ಲ. ಯಾರು ಕಾಂಗ್ರೆಸ್ನವರೇ ಸೇರ್ಲಿಲ್ಲ. ಜನತಾದಳ ಅದನ್ನ ಬಹಿಷ್ಕಾರ ಮಾಡಿತ್ತು, ಮುಸ್ಲಿಂ ಒಕ್ಕೂಟ ಅದನ್ನು ಬಹಿಷ್ಕಾರ ಮಾಡಿತ್ತು, ಮತ್ತೆ ಅನೇಕ ಸಂಘ ಸಂಸ್ಥೆಗಳು ಅದನ್ನು ಬಹಿಷ್ಕಾರ ಮಾಡಿದರು. ಒಬ್ಬ ಉಸ್ತುವಾರಿ ಸಚಿವರು ಕರೆದಂತ ಸೌಹಾರ್ದ ರ್ಯಾಲಿಗೆ ಈ ಜಿಲ್ಲೆಯ ಜನ ಸೇರುವುದಿಲ್ಲ ಅಂತ ಹೇಳಿದ್ರೆ ಆ ಉಸ್ತುವಾರಿ ಸಚಿವರೇ ವೈಫಲ್ಯದಿಂದ ಕೂಡಿದ್ದಾರೆ ಅಂತ ನೇರ ಸಂದೇಶ ಈ ಸಮಾಜಕ್ಕೆ ಹೋಗುತ್ತಿಲ್ಲ. ಅದೇ ಸೌಹಾರ್ದ ರ್ಯಾಲಿ ಬೇಡ, ನೀವು ಆಗುವಂತ ಅನಾಹುತಗಳು, ಮರಳು ಮಾಫಿಯಾ, ಗಾಂಜಾ ಮಾಫಿಯಾ ಅಥವಾ ಮದ್ಯ ಗಲಭೆಗಳು, ಇದೆಲ್ಲವನ್ನೂ ಕೂಡ ನೀವು ಜಿಲ್ಲೆಯಲ್ಲಿ ಹತ್ತೊಬ್ಬರು ಸಿಗುತ್ತೆ. ಅದರ ಹೊರತು ನೀವು ಎಲ್ಲವನ್ನೂ ಇದನ್ನ ಮಾಡಿಸಿ ನೀವು ಸೌಹಾರ್ದ ರ್ಯಾಲಿ ಮಾಡಿದ್ರೆ ಏನು ಪ್ರಯೋಜನ ಅಂತ ಹೇಳುವಂತ ಒಂದು ಪ್ರಶ್ನೆಯನ್ನು ಕೂಡ ಇದೆಲ್ಲವೂ ಕೂಡ ಹಾಕಿದ್ದು ಈ ಜಿಲ್ಲೆಯ ಅನೇಕ ಸಂಘ ಸಂಸ್ಥೆಗಳು. ಸರಿ ಅಲ್ವದು? ಆ ಸೌಹಾರ್ದ ರ್ಯಾಲಿ ಮಾಡಿದ ಮೇಲೆ ಜಿಲ್ಲೆ ಇನ್ನೊಂದು ಸಲ ಒತ್ತಿ ಹಿಡಿಯುತ್ತದೆ ಅಂತ ಹೇಳುವಂತ ಪರಿಸ್ಥಿತಿಗೆ ಬಂದಿದೆ. ಹಾಗಾದ್ರೆ ಉಸ್ತುವಾರಿ ಸಚಿವರು ರ್ಯಾಲಿ ಮಾಡುವುದು, ಜಿಲ್ಲಾಧಿಕಾರಿ ಸಭೆಯನ್ನು ಮಾಡುವಂತದ್ದು ಯಾವ ಪುರುಷಾರ್ಥಕ್ಕದು? ನನ್ನ ಪ್ರಶ್ನೆ ಈಗಲೂ ನಾನು ಹೇಳ್ತೇನೆ ನೇರವಾಗಿ, ನಿಮ್ಮ ಕೈಯಲ್ಲಿ ಸರ್ಕಾರ ಇದೆಯಾ, ನಿಮ್ಮ ಕೈಯಲ್ಲಿ ಪೊಲೀಸ್ ಇಲಾಖೆ ಇದೆಯಾ? ನೀವು ಅದನ್ನ ದುರ್ಬಳಕೆ ಮಾಡಬೇಡಿ, ಪೊಲೀಸರ ಕೈ ಕಟ್ಟುವಂತ ಕೆಲಸ ಮಾಡಬೇಡಿ. ನೀವು ಬಂಧನ ಮಾಡಿ ಈ ರೀತಿಯಾಗಿ ಮಾಡಿ ಅಂತ ಡೈರೆಕ್ಷನ್ ಕೊಡಬೇಡಿ. ನಮ್ಮ ಈಗ ಹೇಳಿದಾಗ ನಮ್ಮ ಸಂವಿಧಾನದಲ್ಲಿ ಅದಕ್ಕೊಂದು ಕಟ್ಟುನಿಟ್ಟಿನ ಕ್ರಮಗಳಿದೆ, ಕಾನೂನುಗಳಿದೆ. ಆ ಕಾನೂನಾತ್ಮಕವಾಗಿ ಎಲ್ಲರನ್ನೂ ಕೂಡ ಒಂದೇ ಭಾರತದ ಪ್ರಜೆಗಳಾಗಿ ನೀವು ಪರಿಗಣಿಸಿ ಕಾನೂನು ಕ್ರಮ ಜರುಗಿಸಿ ಅಂತ ಹೇಳುವಂತ ಅದೇ ನಾನು ನಿಮ್ಮ ಹತ್ರ ಹೇಳುದು ನೋಡಿ. ಆ ಒಂದು ವ್ಯಕ್ತಿಯ ಮೇಲೆ ನೀವು ಪ್ರಹಾರ ಮಾಡಿ ಬಂಧನ ಮಾಡಿ ಅಂತ ಹೇಳುವಂತದ್ದು ರಾಜಕೀಯ ಅಲ್ವಾ? ಅಥವಾ ಇಲ್ಲಿ ಜಿಲ್ಲೆಯಲ್ಲಿ ಕೋಮು ಸಂಘರ್ಷ ಎದ್ದೇಳಬೇಕು ಅಂತ ಹೇಳುವಂತ ಒಂದು ಪ್ರೊವೊಕೇಟಿವ್ ಒಂದು ಮೂವ್ ಅಲ್ವಾ? ಅದನ್ನ ಮಾಡುವಂತ ಉಸ್ತುವಾರಿ ಸಚಿವರು ಇವತ್ತು ಈ ಎಲ್ಲ ಜಿಲ್ಲೆಯ ಈ ವ್ಯವಸ್ಥೆಗೆ ಕಾರಣ ಅಂತ ಹೇಳುವಂತದ್ದು ಜನ ಹೇಳ್ತಾರೆ, ನಾವ್ ಹೇಳುವಂತದ್ದು. ಎಸ್ ಗಣೇಶ್ ಪೂಜಾರಿ ಅವರು ಒಂದು ಬ್ರೇಕ್ ತಗೊಳ್ಳೋಣ, ಮತ್ತೆ ಮಾತಾಡೋಣ. ಎಸ್, ಪುಟ್ಟ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮ ಮುಂದುವರೆಯುತ್ತೆ. ಈಗಾಗಲೇ ನೀವು ಗಮನಿಸಬಹುದು ವೀಕ್ಷಕರೇ, ಇಲ್ಲಿ ಯಾವ ರೀತಿಯಲ್ಲಿ ಒಂದು ಪ್ರತೀಕಾರದ ಹತ್ಯೆಗಳು ನಡೀತಾ ಇದೆ ಎನ್ನುವಂಥದ್ದು. ಆ ಹತ್ಯೆಗಳಿಗೆ ಹಿಂದಿನ ಇರುವಂತ ಒಂದು ಕಾರಣದ ಕೈಗಳು ಯಾರು, ಹತ್ಯೆಗೆ ಮಾಡಿರುವಂತದ್ದು ಒಂದು ಅಷ್ಟು ತಂಡಗಳಾದ್ರೆ ಅದರ ಹಿಂದಿರುವಂತ ವ್ಯಕ್ತಿಗಳು ಯಾರು, ಕಾರಣದ ಕೈಗಳು ಯಾವುದು, ಇದೆಲ್ಲವೂ ಕೂಡ ಜಗಜ್ಜಾಹೀರಾಗಬೇಕಾಗಿದೆ. ಆದ್ರೆ ಇದು ಎಲ್ಲ ಒಂದು ಕಡೆಯಲ್ಲಿ ಹಿಡನ್ ಅಜೆಂಡಾ ಅಥವಾ ಹಿಡನ್ ಆಗಿ ಉಳಿತಾ ಇದೆ ಅಂತ ಹೇಳಿದ್ರೆ, ಕಾಣದೆ ಉಳಿತಾ ಇದೆ. ಇದು ಯಾಕೋಸ್ಕರ ಆಗ್ತಾ ಇದೆ? ರಾಜಕೀಯ ಮುಖಂಡರುಗಳು ಎಲ್ಲಾದ್ರೂ ಇದಕ್ಕೆ ಸಾಥ್ ನೀಡ್ತಾ ಇದ್ದಾರಾ? ಇದೆಲ್ಲ ಪ್ರಶ್ನೆಗಳು ಕೂಡ ಹಾಗೇನೆ ಕಾಡ್ತಾನೆ ಇದೆ. ಎಸ್, ಇದರ ಬಗ್ಗೆ ಮಾತಾಡುವಂತ ಅಗತ್ಯತೆ ಕೂಡ ಇದೆ. ಎಸ್, ಮಾತಾಡುವಂತ ಪರಿಸ್ಥಿತಿ ಈಗ ಬಂದಿದೆ ಅಂತ ನಿಮ್ಗೂ ಗೊತ್ತಾಗಿದೆ. ಕರಾವಳಿಯಲ್ಲಿ ಯಾವ ಸ್ಥಿತಿಯ ಒಂದು ಭಯದ ವಾತಾವರಣದಲ್ಲಿ ಬದುಕುವಂತ ಸ್ಥಿತಿ ಆಗ್ತಾ ಇದೆ ಅನ್ನುವಂಥದ್ದು. ಎಸ್, ಮಾತು ಮುಂದುವರಿಸ್ತೇನೆ. ಬಹಳಷ್ಟು ಜನರು ಹೇಳಿದ್ರು, ಬಹಳಷ್ಟು ವಿಚಾರಗಳನ್ನು ಹೇಳ್ತಾ ಇದ್ರೆ, ಈಗಿನ ದಿನಗಳಲ್ಲಿ ಯಾವುದೇ ಒಂದು ಸಭೆ ಸಮಾರಂಭ ಜಾತ್ರೆಗಳು ಕೂಡ ಹೆಚ್ಚಿನ ದಿನಗಳಲ್ಲಿ ಬರ್ತಾ ಇದೆ. ಆದ್ರೆ ಒಂದು ಪಾಲ್ಗೊಳ್ಳುವಿಕೆ ಕೂಡ ಬಹಳಷ್ಟು ಭಯದ ವಾತಾವರಣದಲ್ಲಿ ಸೃಷ್ಟಿಯಾಗಿದೆ ಅನ್ನುವಂಥದ್ದು. ಅಂದ್ರೆ ಎಲ್ಲಿವರೆಗೆ ಒಂದು ಕಾನೂನಿನ ಹಿತದೃಷ್ಟಿಯಲ್ಲೋ ಅಥವಾ ಹಿಡಿತದಲ್ಲೋ ಎಲ್ಲೋ ಕರ್ನಾಟಕ ರಾಜ್ಯದಲ್ಲೇ ವೈಫಲ್ಯತೆಯನ್ನು ಕಾಣ್ತಲೇ ಇದೆ. ಪರಮೇಶ್ವರ್ ಆದ್ರು, ಇದೀಗ ಮತ್ತೊಬ್ರು ಹೋಮ್ ಮಿನಿಸ್ಟರ್ ಆದ್ರು, ಅಂತ ಸ್ಥಿತಿಯೇ ಕಂಟಿನ್ಯೂ ಆಗ್ತಾ ಇದೆ. ಒಟ್ಟಾರೆ ಈ ಎಲ್ಲ ವಿಚಾರಗಳಿಗೇನು ನೋಡಿ, ನಾನು ಅದನ್ನೇ ಹೇಳಿದ್ದು. ಯಾವುದೇ ಒಂದು ಸಂದರ್ಭದಲ್ಲಿ ಅನಾಹುತಗಳಾದಾಗ ತಕ್ಷಣ ನಾವು ಬೀದಿಗಿಳಿದು ಬೆಂಕಿ ಕೊಡುವುದು, ಇದನ್ನ ನಿನ್ನೆ ಕುಮಾರಸ್ವಾಮಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನೋ ಒಬ್ಬ ಕಾರ್ಪೊರೇಟರ್ ಇದರ ಕೈಯ ಹಿಂದೆ ಇದ್ದಾರೆ ಅಂತ. ನೋಡಿ, ಪಾಪ ಒಬ್ಬ ಸಾಮಾನ್ಯ ಜನರ ಮತ ತೆಗೆದುಕೊಂಡು, ಎಲ್ಲ ವರ್ಗದ ಜನರ ಮತವನ್ನು ತೆಗೆದುಕೊಂಡು ಗೆದ್ದವ, ಅದನ್ನು ನೇರ ಆರೋಪ ಮಾಡುವುದು ತಪ್ಪು. ಒಬ್ಬ ರಾಜಕಾರಣಿಯಾಗಿ ಅವನ ತೇಜೋವಧೆ ಮಾಡುವುದು ತಪ್ಪು. ಯಾವ ರೀತಿ ಅವನನ್ನು ನೋಡ್ಕೊಳ್ಬೇಕು. ಇವತ್ತು ನೋಡಿ, ತನಿಖಾ ತಂಡ ಅದರ ಹಿಂದೆ ಇದೆ. ಒಂದು ವೇಳೆ ತನಿಖೆಯ ಮುಖಾಂತರ ಅದರಲ್ಲಿ ಏನಾದರೂ ಕುರುಹುಗಳು ಇದ್ರೆ, ಅದರ ಹಿನ್ನೆಲೆ ಏನಾದರೂ ಇದ್ರೆ, ಆಗ ಮಾತ್ರ ಒಬ್ಬನ ಮೇಲೆ ನಾವು ನೇರವಾಗಿ ಅದರ ಮೇಲೆ ಪ್ರತಿಭಟನೆಯನ್ನು ಮಾಡ್ಬೋದು.
ಅದನ್ನು ಬಿಟ್ಟು ನಾವು ಕುಮಾರಸ್ವಾಮಿ ಒಬ್ಬರು ಮುಖ್ಯಮಂತ್ರಿ ಆಗಿರ್ತಕ್ಕಂಥವರು, ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಅವರು ಯಾವ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರಾ, ಯಾವ ಮಾಹಿತಿಯಲ್ಲಿ ಕೊಟ್ಟಿದ್ದಾರಾ ಅದು ನಮಗೆ ಗೊತ್ತಿಲ್ಲ. ಇವರೇ ಹೇಳಿದ್ರು ಈಗ ಕುಮಾರಸ್ವಾಮಿ ಅವರ ಹೇಳಿಕೆ ಅಲ್ಲ, ಅಸ್ತಿತ್ವ ಇಲ್ಲ ಬಿಜೆಪಿಗೆ, ಅಸ್ತಿತ್ವ ಎಲ್ಲಾದ್ರೂ ಬರುತ್ತಾ ನೋಡುವಂತದ್ದು ಅಲ್ಲ. ನಾನು ಹೇಳಿದಂಥದ್ದು ನಾನು ಅದೇ ಹೇಳಿದ್ದು, ನಾನು ಅದಕ್ಕೆ ನಮ್ಮ ಹತ್ರ ಹೇಳಿದ್ದು, ಒಬ್ಬ ಚುನಾಯಿತ ಪ್ರತಿನಿಧಿಯನ್ನ ತೇಜೋವಧೆ ಮಾಡತಕ್ಕಂಥದ್ದು ಯಾರು ಕೂಡ ಮಾಡಬಾರ್ದು. ಅದು ಅದರಲ್ಲಿ ನಾನು ಅದಕ್ಕೆ ಹೇಳಿದ್ದು, ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣವಾದ ಮಾಹಿತಿ ಹೊರಗೆ ಬಂದ ಮೇಲೆ ಅದು ಹೌದಾ ಅಲ್ವಾ ಅಂತ ತಿಳ್ಕೊಂಡು ಆಮೇಲೆ ಅದರ ನಂತರ ನಾವು ಹೋರಾಟವನ್ನು ಮಾಡತಕ್ಕಂಥದ್ದು ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ. ಮತ್ತೆ ಇವರು ಹೇಳಿದ್ರು 400 ಜನ ನಮ್ಮ ಸೌಹಾರ್ದ ಸಭೆಯಲ್ಲಿ ಇದ್ರು ಅಂತ. ನಾವು 400 ಜನ ಇದ್ರು ಹೋಗ್ತೇವೆ, 4 ಜನ ಇದ್ರು ಕೂಡ ಹೋಗ್ತೇವೆ, ಅಲ್ಲ 4,000 ಜನ ಇದ್ರು ಕೊಡ್ತೇವೆ, 40,000 ಜನ ಇದ್ರು ಹೋಗ್ತೇವೆ. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಹೋರಾಟ. ನಮ್ಗೆ 1000 ಜನ ಬೇಕು, 100 ಜನ ಬೇಕು, ಇದು ಬೇಡ. ನೋಡಿ, ನಾನು ನಿಮ್ಮ ಹತ್ರ ಹೇಳಿ, ನೀವು ಹೇಳಿದ್ದು 400 ಜನ ಅಂತ ತಾವು ಒಪ್ಪಿಕೊಂಡಿದ್ದೀರಿ. 400 ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಕರೆದಿದ್ರು ನೋಡಿ, ಅದಕ್ಕೋಸ್ಕರ ಜಿಲ್ಲೆದ ಒಂದು ಕಾರ್ಯಕ್ರಮ ಅದು ನೋಡಿ, ಕಾರ್ಯಕ್ರಮ ಆಗಿರ್ಲಿಲ್ಲ. ಇಲ್ಲ, ನಾನು ಅದೇ ನಿಮ್ಮ ಹತ್ರ ಹೇಳ್ತೇನೆ. ನೀವು ತಾವು ಅದನ್ನು ಕಾಂಗ್ರೆಸ್ ಮೇಲೆ ಉಸ್ತುವಾರಿ ಮಂತ್ರಿ ಜಿಲ್ಲೆಯ ನೋಡಿ, ಸಚಿವರು 4 ಜನ ಇದ್ರು ಕೂಡ ನಾವು ಹೋರಾಟ ಮಾಡ್ತೇವೆ. ಒಂದು ರ್ಯಾಲಿಯನ್ನ ಕರೆದಾಗ ನಮ್ಗೆ ಏನು ಅದಕ್ಕೆ ಪಾಲ್ಗೊಳ್ತಾರೆ ಅಂತ ಹೇಳುವಂತದನ್ನ ನಾನು ಬಿಂಬಿಸಿದ್ದು ನೋಡಿ. ನೀವೇ ಒಂದು ಉಳ್ಳಾಲದ ಒಂದು ಪ್ರತಿಕ್ರಿಯೆ ನೋಡಿ, ಆ ದಿವಸ ನೋಡಿ, ಮತ್ತೆ ಅವರ ಏನು ಜಿಲ್ಲೆಯಲ್ಲಿ ಏನು ಅಸ್ತಿತ್ವ ಇದೆ ಅದನ್ನ ಜನ ಕರೆಕ್ಟ್ ಆಗಿ ತಿಳ್ಕೊಂಡಿದ್ದಾರೆ ಅಂತ ಹೇಳುವಂತದ್ದು ನೋಡಿ. ಉಳ್ಳಾಲದಲ್ಲಿ ಒಂದು ಇದಾಯ್ತು, ಕೊಲೆ ಆಯ್ತು. ಆಗ ನಳಿನ್ ಕುಮಾರ್ ಸಂಸದರು ಆ ಕೊಲೆಯ ಪ್ರತಿಭಟನೆಯನ್ನು ಮಾಡಿ ನೇತೃತ್ವವನ್ನು ವಹಿಸಿ ಅದರಲ್ಲಿ ಏನೇನೆಲ್ಲ ಹೇಳಿಕೆಯನ್ನು ಕೊಟ್ಟರು. ಕಡೆಗೆ ಅದರ ಪರಿಣಾಮ ಏನಾಯ್ತು ಅಂತ ಇವರಿಗೆ ಗೊತ್ತುಂಟು. ಯಾಕೆ ಒಂದು ಕೊಲೆ ನಡೆದ ನಂತರ 6 ತಿಂಗಳವರೆಗೆ ಒಂದು ಪೊಲೀಸ್ ವ್ಯವಸ್ಥೆಗೆ ಒಂದು ಕೊಲೆಗಡುಕರನ್ನ ಹಿಡಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಆ ರಾಜ್ಯ ಸರ್ಕಾರದ ವೈಫಲ್ಯ ಅಲ್ವಾ ಅದು, ಅಥವಾ ಈ ಜಿಲ್ಲಾಡಳಿತ? ನಾನು ಅದೇ ಆ ರಾಜ್ಯ ಸರ್ಕಾರಕ್ಕೆ ಬೇಕಾದ ಮಾಹಿತಿ ಸಿಕ್ಕಾಗ ಮಾತ್ರ ಅವರಿಗೆ ಹಿಡಿತಾರೆ. ಅಷ್ಟರವರೆಗೆ ನಾವು ಕಾಯ್ಬೇಕು. ಆ ಮಾಹಿತಿ ಎಲ್ಲಿ ಸಿಕ್ಕಿದ್ದು ನೋಡಿ, ರಾಜ್ಯಕ್ಕೆ ಯಾವ ಹಿಂದೆ ಇಲ್ಲ. ಅದಕ್ಕೆ ಸಿಕ್ಕ ಮಾಹಿತಿ ಒಂದು ಮಾತ್ರ, ಅದರ ಮುಖಾಂತರ ಅವರನ್ನ ಅರೆಸ್ಟ್ ಮಾಡಿದ್ರು. ಅದರಿಂದ ಯಾವುದೇ ಅನಾಹುತ ಮಾಡದಂತ ನೋಡಿ ಅವರು ನೋಡಿ ಸ್ವಾಮಿ 2 ವರ್ಷ ಹೋಗ್ತದೆ ಕೊಲೆ ಸಾಮಾನ್ಯವಾಗಿ ಹೋರಾಟ ಮಾಡುವಂತದ್ದು ಒಂದು ಸಾರ್ವಜನಿಕ. ನೀವು ನೋಡಿ ದಾರಿ ತಪ್ಪಿಸ್ಲಿಕ್ಕೆ ಹೋಗ್ಬೇಡಿ. ಏನಿಲ್ಲ ನೀವು ನೋಡಿ ಅಲ್ವಾ, ನೋಡಿ ಜನರಿಗೆ ಕಾರಣ ಇವರು ಸರಿ ಇತ್ತು, ಅವ್ರು ಹಿಡಿದಿದ್ದಾರಲ್ಲ, ಇವರೊಂದು ಅವಕಾಶ ಕೊಟ್ರು ನೋಡಿ. ಪ್ರತಿಭಟನೆ ಮಾಡಬಾರ್ದು ಅಂತ ಯಾರು ಹೇಳಿದ್ರಿ? ಅದಕ್ಕೆ ನಾವು ಬೆಂಕಿ ಜಿಲ್ಲೆಗೆ ಕೊಡ್ತೇವೆ, ಇಂಥ ಹೇಳಿಕೆಯನ್ನು ಕೊಡಬಾರ್ದು. ನೋಡಿ, ಒಂದು ಹೇಳ್ತೇನೆ ನೋಡಿ, ನಮ್ಮ ಜಾಗರಣ ವೇದಿಕೆಯ ಒಬ್ಬ ಪ್ರಮುಖ ರತ್ನಾಕರ್ ಶೆಟ್ಟಿಯನ್ನ ಗಡೀಪಾರು ಮಾಡಿದ್ರು. ಈ ಗಡೀಪಾರಿನ ಹಿಂದೆ ನೇರ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ಸಿನ ಈ ಉಸ್ತುವಾರಿ ಸಚಿವರು ಮತ್ತು ಇಲ್ಲಿಯ ಶಾಸಕರು ಇದ್ದಾರೆ. ಅದು ಬೇಡ, ಅದು ಬೇರೆ ವಿಷಯ. ನನ್ನ ಪ್ರಶ್ನೆ, ಈ ಮತೀಯವಾದಿ ಕೆಲವು ಸಂಘಟನೆಗಳಿದೆ, KFD PFI ಎಲ್ಲ ಇದೆ, ಅದರಲ್ಲಿ ಯಾರೂ ನಾಯಕರಿಲ್ವಾ? ಇಂಥ ಒಂದು ಗಡೀಪಾರಿಗೆ ಯೋಗ್ಯತೆ ಒಂದು ಫಿಟ್ ಆಗಿರೋರು ಯಾರಿಲ್ವಾ? ಇದ್ದಾರೆ. ಇವರು ಏನು ಊಟ ಮಾಡ್ತಾರೆ ಕೂತ್ಕೊಂಡು ಅಂತ ಇಲಿಯಾಸೇ ಅದಕ್ಕೆ ಪರ್ಫೆಕ್ಟ್ ಆಗಿ ಫಿಟ್ ಆಗ್ತಾನೆ ಗಡೀಪಾರು ಶಿಕ್ಷೆಗೆ. KFD SDP ಅಲ್ಲಿ ಆ ಶಿಕ್ಷೆಗೆ ಒಳಪಡಿಸುವಂತ ಅನೇಕ ಕ್ರಿಮಿನಲ್ಗಳಿದ್ದಾರೆ. ಇದೇ ಕಾಂಗ್ರೆಸ್ ಅವರು ಮಾಡಿದ್ರ ನೋಡಿ, ನಿಜ ರತ್ನಾಕರ ಶೆಟ್ಟಿಗೆ ಮಾಡಿದ್ರು, ರತ್ನಾಕರ ಶೆಟ್ಟಿ ಅವರನ್ನ ಮಾಡಿದ್ರು. ಯಾರನ್ನ ಮಾಡಿದ್ರು ಗಡೀಪಾರ್? ಒಬ್ಬ ಸಾಮಾನ್ಯ ಒಬ್ಬ ಖಲೀಲ್ ಅಂತ ಒಬ್ಬ ಕೆಳಮಟ್ಟದ ಕಾರ್ಯಕರ್ತವ, ಅವನು ಯಾರು ಅಲ್ಲ, ಅವನೊಂದು ಇನ್ಫ್ಲುಯೆನ್ಸ್ ಕೂಡ ಇಲ್ಲದವ, ಅವನನ್ನು ಗಡೀಪಾರು ನಾಮಕಾವಸ್ಥೆ ಮಾಡಿದ್ರು. ಇದು ಒಂದು ನ್ಯಾಯವ? ಇದೊಂದು ಜಿಲ್ಲೆಯಲ್ಲಿ ಕಾನೂನನ್ನ ಹದ್ದೋಬಸ್ತಿಗೆ ತರುವಂತ ಒಂದು ಕ್ರಮವ? ಒಂದು ಸಾಮಾನ್ಯ ಜನರು ಕೂಡ ಹೇಳ್ತಾರೆ ಇವ್ರದ್ದು ನಾಟಕ ಅಂತ. ಯಾಕಂದ್ರೆ ಹಿಂದೂ ಜಾಗರಣ ವೇದಿಕೆ ಒಬ್ಬ ನಾಯಕ ಬೇಕು. ಅದೇ KFD PFI ಟಾರ್ಗೆಟ್ ಗ್ರೂಪ್ ಸ್ಲೀಪರ್ ಸೆಲ್ ಏನಿದೆ ಇಲ್ಲಿ, ಅವರನ್ನೆಲ್ಲ ಮುಟ್ಲಿಕ್ಕೆ ಇವರಿಗೆ ಧೈರ್ಯ ಇಲ್ಲ. ಯಾಕೆಂದ್ರೆ ಇವರಿಗೆ ಮತ ಬ್ಯಾಂಕ್, ಇದೇ ತುಷ್ಟೀಕರಣದ ರಾಜಕೀಯ. ಇದಕ್ಕೋಸ್ಕರ ದೀಪಕ್ ರಾವ್ನ ಹತ್ಯೆ ಆಯ್ತು ಅಂತ ನಾನು ಹೇಳ್ತಾ ಇರುವಂತಹದ್ದು, ಬೇರೆ ಯಾವ ಕಾರಣಕ್ಕೋಸ್ಕರ ಅಲ್ಲ. ಇವರು ಬೆಳೆಸುವಂತದ್ದು ಈ ಕಾಂಗ್ರೆಸ್ಸಿಗರೇ ಬೆಳೆಸುವಂತದ್ದು. ಅವರನ್ನ ಒಟ್ಟಿಗೆ ಊಟ ಮಾಡ್ತಾರೆ, ವೇದಿಕೆ ಹಂಚ್ತಾರೆ. ನಮ್ಗೆ ದುಃಖ ಬರ್ತದೆ ಅವರ ಪರಿಸ್ಥಿತಿ ನೋಡುವಾಗ. ಆ ದೀಪಕ್ ರಾವ್ ಯಾಕೆ ಆ ರೀತಿ ಆದ ಅಂತ ನೋಡಿ. ನೀವ್ ಹೇಳ್ತೀರಲ್ಲ, ನಾವು ದುಃಖ ಬರ್ತಾ ಉಂಟು, ಆದ್ರೆ ಏನ್ ಮಾಡುದು? ನೀವು ಕಾನೂನನ್ನ ಇಲ್ಲ ಸ್ವಾಮಿ, ನಾವು ಕಾನೂನಲ್ಲಿ ಪೊಲೀಸ್ ಇಲಾಖೆಗೆ ಯಾವನ ಒಬ್ಬ ಅಧಿಕಾರಿ ಹೇಳಿ ನೀವು ರಾಜಕೀಯದಲ್ಲಿ ಎಲ್ಲ ಹೇಳ್ತೀರಿ. ಕೇಂದ್ರ ಸರ್ಕಾರ ಸೋನಿಯಾ ಗಾಂಧಿ ಕೈಯಲ್ಲಿ ಇತ್ತು, ಇದನ್ನೆಲ್ಲ ಹೇಳುವಂತದ್ದು ನಿಮ್ಮ ವಿರೋಧ ಪಕ್ಷವಾಗಿ ಅದ ಕೆಲಸವೇ. ನೋಡಿ, ನಾನು ಹೇಳ್ತೇನೆ ಮಾಡುವಂತದ್ದು ಬೇರೆ ವಿಷಯ, ಆದ್ರೆ ನಾನು ಕೂಡ ಒಬ್ಬ ರಾಜಕೀಯ ಪಕ್ಷದ ನಾಯಕನಾಗಿ ಹೇಳುವಂತ ನಾನು ಅದನ್ನೇ ನಿಮ್ಮ ಕಾನೂನಿನ ಸುವ್ಯವಸ್ಥೆಯನ್ನ ಮಾಡಬೇಕಾಗಿರುವಂತ ಕರ್ತವ್ಯ ಯಾರ್ದು ಅಂತ ಹೇಳಿದ್ರೆ ಈ ರಾಜ್ಯದ ಸರ್ಕಾರದ್ದು. ಅದೇ ನಾನು ಹೇಳ್ತಾ ಇದ್ದೀನಿ. ಸರ್ಕಾರ
ಸರಿಯಾಗಿ ಈ ಒಂದು ಕಾನೂನನ್ನ ನೋಡಿ, ಪೊಲೀಸ್ ಇಲಾಖೆಯಲ್ಲಿ ನಿಮ್ಮ ಸಂಸದರು ಯಾವ ರೀತಿ ವರ್ತನೆ ಮಾಡಿದ್ದಾರೆ ಅಂತ ಇಡೀ ಜನರಿಗೆ ಗೊತ್ತುಂಟು. ಪೊಲೀಸ್ಗೆ ಅಷ್ಟು ಶಕ್ತಿ ಇದೆ ನೋಡಿ. ಈ ರಾಜ್ಯದ ಟೇಬಲ್ಗೆ ಬಡಿದು ಪೊಲೀಸ್ ಇಲಾಖೆ ಒಬ್ಬ ಅಧಿಕಾರಿಯನ್ನು ಅಲ್ವಾ, ಅವರನ್ನು ಯಾವಾಗ ಅವರು ಯಾವಾಗ ಶಕ್ತಿಯನ್ನು ತೋರಿಸ್ತಾರೆ ಅಂತ ಹೇಳಿದ್ರೆ, ಈ ರಾಜಕಾರಣಿಗಳು, ರಾಜ್ಯ ಸರ್ಕಾರ ನಡೆಸ್ತಕ್ಕಂತ ಪಕ್ಷದ ರಾಜಕಾರಣಿಗಳು ಅವರನ್ನ ಹದ್ದುಬಸ್ತಲ್ಲಿ ಇಟ್ಟರೆ ಆಗೋದಿಲ್ಲ. ಅವರ ಏನು ಕೈ ಕಟ್ಟಿ ಹಾಕಿದ್ರೆ ಆಗಲ್ಲ. ಅವರನ್ನ ಪೂರ್ತಿಯಾಗಿ ಕೈ ಕಟ್ಟಿ ಹಾಕಿದ್ರೆ ಮೊನ್ನೆ ಅವರನ್ನು ಆ ರೀತಿ ಚೇಸ್ ಮಾಡಿ ಒಂದು ಸಿನಿಮಾ ರೀತಿ ಚೇಸ್ ಮಾಡಿ ಪಬ್ಲಿಕ್ ಸ್ವಾಮಿ ಮತ್ತೆ ಪೊಲೀಸ್ ಪಬ್ಲಿಕ್ ಇಲ್ಲಾಂದ್ರೆ ಸಿಗೋದಿಲ್ಲ. ಗಾಡಿ ನಂಬರ್ ಎಲ್ಲ ಕೊಟ್ಟಿದ್ದಾರೆ ಅವರೇ, ಗೊತ್ತಾಯ್ತಲ್ಲ. ನೀವು ಅದನ್ನು ತಿಳ್ಕೊಳ್ಬೇಕು. ನೀವು ಅದೇ ಅದು ಸಾರ್ವಜನಿಕರ ಸಹಾಯದಿಂದ ಹಿಡಿದ್ರು ಸಾರ್ವಜನಿಕರ ಸಹಾಯ ಯಾರಿಗೂ ಕೂಡ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಇದನ್ನು ನಾವು ತಿಳ್ಕೊಳ್ಬೇಕು. ನಿಮ್ಗೆ ಇಂಥದೇ ಮಾಹಿತಿ ಇಂಥದ್ದು ಇದೆ ಅಂತ ಹೇಳಿದ್ರೆ ನೋಡಿ, ಹಿಡಿಯುವುದನ್ನು ನಾನು ಮಾತಾಡುದಿಲ್ಲ, ಹಿಡಿತಾರೆ. ನಾನು ಹೇಳುದು ಆಗದಾಗ ಏನು ಕ್ರಮ ಮತ್ತೆ ಶಾಂತಿಯತ್ತ ಮುಖ ಮಾಡಬೇಕು. ಈಗ ಚುನಾವಣೆ ಬರ್ತಾ ಇದೆ, ಮತ್ತಷ್ಟು ಬೆಂಕಿ ಕೊಡುವಂತ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಈಗ ಜನರಿಗೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ ಒಂದು ಕಡೆಯಲ್ಲಿ ಇಂಥ ಹೇಳಿಕೆಗಳಿಗೆ ನಾವು ಹಾಕಬಾರ್ದು, ತಲೆ ಕೊಡಬಾರ್ದು ಅನ್ನುವಂಥ. ಆದ್ರೆ ಏನೇ ಆಗಿರ್ಬೋದು, ಎಲ್ಲಾ ಹೇಳಿಕೆಗಳು ಸಿದ್ದರಾಮಯ್ಯರವರು ಕೊಡ್ತಾರೆ. ನೋಡಿ, ಇದೇ ಕಾಂಗ್ರೆಸ್ ಸರ್ಕಾರದ ಸಿಎಂ ಸಿದ್ದರಾಮಯ್ಯನ ಒಬ್ರು ಚೇಲ ಸ್ಟಾರ್ಟ್ ಆಗಿದ್ದಾರೆ. ಇಲ್ಲಿ ಪ್ರಾರಂಭ ಆಗಿದೆ ರಾಜ್ಯದಲ್ಲಿ. ಪ್ರಕಾಶ್ ರೈ ಅಂತ ಏನು ಅವರು ಏನೇನೆಲ್ಲ ಹೇಳಿಕೆಯನ್ನು ಕೊಟ್ಟರು ಇದರ ವಿರುದ್ಧ, ಏನು ಹಿಂದುತ್ವದ ವಿರುದ್ಧ, ಬಿಜೆಪಿಯ ವಿರುದ್ಧ, ಸಂಘ ಪರಿವಾರದ ವಿರುದ್ಧ ಏನೆಲ್ಲ ಒಟ್ಟಲ್ಲಿ ಒಂದು ಸೈಟ್ ಸಿಕ್ತ ಅವರಿಗೆ. ಅದಕ್ಕೋಸ್ಕರನೇ ಅವರು ನಾಯಿಯಾಗಿ ಬೊಗಳ್ತಾ ಇದ್ರೆ ಅಷ್ಟೇ ಹೊರತು ಬೇರೆ ಏನಿಲ್ಲ. ನಿನ್ನೆ ಹೇಳ್ತಾರೆ, ಉತ್ತರ ಪ್ರದೇಶದ ಯೋಗಿಯ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ನಾನು ಹೇಳುವಂತದ್ದು, ಸ್ವಾಮಿ ಜಿಲ್ಲೆಯಲ್ಲಿ ಇಬ್ಬರ ಮರಣ ಆಯ್ತು, ದೀಪಕ್ ರಾವ್ ಮತ್ತು ಬಶೀರ್. ಅದನ್ನು ಮಾತಾಡಿ ಸ್ವಾಮಿ, ನೀವು ಉತ್ತರ ಪ್ರದೇಶಕ್ಕೆ ಯಾಕೆ ಹೋಗಿದ್ದೀರಿ ಅಂತ ನಾನು ಹೇಳುವುದರಲ್ಲಿದ್ದೇನೆ. ಈಗ ಪ್ರಕಾಶ್ ರೈ ಅಂತ ಒಂದು ಏನು ಚಿತ್ರಗಳಿದ್ದಾರೆ ಕಾಂಗ್ರೆಸ್ಸಿನ ಜಾತ್ಯತೀತವಾದಿ ಡೋಂಗಿಗಳು, ಅವರ ಇದರಿಂದ ಇದೆಲ್ಲ ಈ ಗಲಾಟೆಗಳು ಸ್ಟಾರ್ಟ್ ಆಗುತ್ತೆ ಹೊರತು ಬೇರೆ ಯಾವುದೇ ಕಾರಣ ಅಲ್ಲ. ಅವರನ್ನೆಲ್ಲ ಹದ್ದುಬಸ್ತಲ್ಲಿ ಇಡಬೇಕು. ಇವರು ಕೊಡ್ಲಿಕ್ಕೆ ಅವರಿಗೆ ಪ್ರಕಾಶ್ ರೈಗೆ ಸೈಟ್ ಕೊಟ್ರಲ್ಲ, ಇದೇ ಸಿದ್ದರಾಮಯ್ಯ ಕಾಂಗ್ರೆಸ್ನವರು. ಏನ್ ಮಾಡಿದಾನೆ ಅವನು, ಏನು ಮಾಡಿದ್ದಾರೆ ಇವರು ಮಾಡಿಸುದು. ಸ್ವಾಮಿ, ಸರ್ಕಾರ ನಾವು ತೆರಿಗೆ ಕಟ್ಟಿದ ಹಣದಲ್ಲಿ ಇವರು ಸರ್ಕಾರದ ಆಸ್ತಿಗಳನ್ನು ಅವ್ರಿಗೆ ಮಾರ್ತಾರಲ್ಲ, ಕೊಡ್ತಾರಲ್ಲ. ಅವರು ಕೂಡ ಬಟ್ಟಲಿಗೆ ಎಂಜಲಿಗೆ ಕಾಯ್ತಾ ಇರುವಂತ ನಾಯಿಗಳಾಗೆ ಕಾಯ್ತಾರಲ್ಲ, ಅದನ್ನ ಇವರು ಬೆಳೆಸಬಾರ್ದು. ನೋಡಿ, ಇವ್ರಿಗೆ ಎಷ್ಟು ಅಂತ ಹೇಳಿದ್ರೆ, ನೋಡಿ ಇವರು ಗೌರಿ ಲಂಕೇಶ್ ಇದ್ದು ಕಲಬುರ್ಗಿದ್ದ ಹತ್ಯೆಯನ್ನ ನಮ್ಮ ಮೇಲೆ ಹಾಕ್ತಾರೆ. ಇವರ ಯೋಗ್ಯತೆಯಲ್ಲಿಲ್ಲ ಆ ಒಂದು ಆರೋಪಗಳನ್ನು ಹಿಡಿಯುವಂತದ್ದು. ಆಯ್ತು ಸ್ವಾಮಿ, ಯಾಕೆ ಇವ್ರಿಗೆ ಆಗೋದಿಲ್ಲ? ಯಾಕೆಂದ್ರೆ ಇವರು ಪೂರ್ತಿ ವೈಫಲ್ಯ, ಕಾನೂನಿನ ಸುವ್ಯವಸ್ಥೆಯನ್ನ ಕಾಪಾಡುವುದರಲ್ಲಿ ಪೂರ್ತಿ ವಿಫಲ ಆಗಿದೆ ಈ ಸರ್ಕಾರ. ಮುಂದಿನ ಚುನಾವಣೆಯಲ್ಲಿ ಜನರಿಗೆ ಕಿತ್ತೊಗೆಯುತ್ತಾರೆ ಈ ಸರ್ಕಾರ. ನೋಡಿ, ಅದೇ ನಿಮ್ಮ ಆಡಳಿತವನ್ನು ನೋಡಿ ಕಿತ್ತೊಗೆದಿದ್ದಾರೆ. ಏನಾದ್ರು ತೊಂದರೆ ಇದ್ರೆ ಜನರು ಖಂಡಿತ ಉತ್ತರ ಕೊಡ್ತಾರೆ. ನೋಡಿ, ನಾವು ಕೇಳಿ ನಮ್ಮ ಅಂತದೇ ಒಳ್ಳೆ ರಾಜಕೀಯವನ್ನ ನೋಡಿ. ನಾವು ಜಾತಿ, ನೀವು ನೋಡಿ ಪ್ರಕಾಶ್ ಅವರ ಬಗ್ಗೆ ಮಾತಾಡಿದ್ದೀರಾ ಏನು? ನಮ್ಮ ಟ್ಯಾಕ್ಸಿ ಕಾಸಿಂದ ಎಂಜಲ್ ಹಣದಿಂದ ಅಲ್ವಾ? ಪ್ರತಿಯೊಬ್ಬ ರಾಜಕಾರಣಿಗೂ ನೋಡಿ, ಪ್ರತಿಯೊಬ್ಬ ಸಂಸದ, ಪ್ರತಿಯೊಬ್ಬ ಶಾಸಕ, ಈ ರಾಜ್ಯದ ಪ್ರತಿಯೊಂದು ವರ್ಗದ ಜನರ ಟ್ಯಾಕ್ಸಿಯ ಹಿಂದೆ ಅವರ ಬದುಕಿದೆ ಅಂತ ನೀವು ತಿಳ್ಕೊಳ್ಬೇಕು. ಅದನ್ನೇ ಹೇಳಿದ್ದು. ಪ್ರತಿಯೊಬ್ಬ ರಾಜಕಾರಣಿ ಕೂಡ MP ML ಆದ್ರೆ ಅವರಿಗೆ ಒಂದು ಅರ್ಹತೆ ಇದೆ. ಅದೇ ನಾನು ಹೇಳಿದ್ದು. ಅವರು ಕೂಡ ಈ ರೀತಿ ಮಾತಾಡಬಾರ್ದು, ಅವರಿಗೆ ಸೈಡ್ ಕೊಡ್ಲಿ. ಆದ್ರೆ ಪ್ರಕಾಶ್ ರೈ ಏನ್ ಮಾಡಿದಾನ ನೋಡಿ, ಅವರು ನಮ್ಗೆ ವಿರುದ್ಧ ಮಾತಾಡಿದ್ದಕ್ಕ ಕೊಟ್ಟದ್ದು ಅಲ್ವಾ? ಹಾಗಾದ್ರೆ ಅಂತವರನ್ನ ಬೆಳೆಸುವಂತ ಸರ್ಕಾರ ಇವತ್ತು ರಾಜ್ಯದಲ್ಲಿದ್ರೆ ಪ್ರಕಾಶ್ ರೈ ತಪ್ಪು ಹೇಳಿದ್ದಾರೆ ಉಂಟಾ? ನೋಡಿ, ಪ್ರಕಾಶ್ ರೈ ತಪ್ಪು ಹೇಳಿದ್ರೆ ಇದು ಕಾರಣ. ನೋಡಿ, ಪ್ರಕಾಶ್ ರೈ ತಪ್ಪು ಹೇಳಿಕೆ ಪ್ರಕಾಶ್ ರೈ ಕಾರಣ ಏನು ಅಂತ ಹೇಳಿದ್ರೆ, ಇವರು ಬೆಳೆಸ್ತಕ್ಕಂತ ಒಂದು ಜಾತ್ಯತೀತವಾದಿಗಳ ಹೇಳಿಕೆಗಳು ಮತ್ತು ಕಾನೂನಿನ ಸುವ್ಯವಸ್ಥೆಯನ್ನ ಅಧ್ಯವಸ್ಥೆಯಲ್ಲಿ ಇರತಕ್ಕಂತ ಪೊಲೀಸ್ ವ್ಯವಸ್ಥೆಯನ್ನ ಕೈ ಕಟ್ಟಿರುವಂತಹದ್ದು, ಇದೆಲ್ಲವೂ ಕೂಡ ಕಾರಣ ಹೊರತು ಬೇರೆ ಯಾವುದೇ ಕಾರಣ ಹೇಳುದು ಕೈ ಕಟ್ಟಿದ್ದೀರಿ ಅಂತ ನೀವು ಪ್ರತಿ ಹೇಳ್ತಾ ಇದ್ದೀರಿ. ನಮ್ಮ ಸರ್ಕಾರ ಇರುವಾಗ ಒಬ್ಬ ಹೋಮ್ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರು ಬ್ಯಾಂಗ್ಳೂರಲ್ಲಿ ಕೂತು ಬಿಜೆಪಿ SDPI ಸಖ್ಯ ಬೆಳೆಸಿಕೊಂಡಿದೆ ಅಂತ ಹೇಳುವಾಗ, ನೋಡಿ, ಅವರು ರಾಜ್ಯದ ಒಂದು ಗೃಹ ಸಚಿವರಾಗಿ ಅವರು ಈ ಮಂಗಳೂರಿಗೆ ಬರಬೇಕಿತ್ತು. ಬಂದು ಆ ಒಂದು ಕಾನೂನಿನ ಸುವ್ಯವಸ್ಥೆಯನ್ನು ಅವರೇ ನೇರವಾಗಿ ಅವರು ಮಾಡುವಂತ ಒಂದು ಜವಾಬ್ದಾರಿಯ ಸ್ಥಾನದಲ್ಲಿರುವಂತಹ ಸಂದರ್ಭದಲ್ಲಿ ಅವರೇನೋ ಮುಖ್ಯಮಂತ್ರಿ ಹೇಳಿಕೆಗಳನ್ನು ಕೊಡುವಾಗ ಯಾವ ರೀತಿ ಕೊಡ್ಬೇಕಂತ ಹೇಳಿದ್ರು ಇವರು ಹೇಳಿದ್ರು. ನೋಡಿ, ನಾನು ಅದನ್ನೇ ನಿಮ್ಮ ಹತ್ರ ಹೇಳಿದ್ದು. ಈ ಗೃಹ ಮಂತ್ರಿ ಆಗ್ಲಿ, ಮುಖ್ಯಮಂತ್ರಿ ಆಗ್ಲಿ ಬಂದು ಅವರ ಕಷ್ಟ ಸ್ಪಂದನೆಗಳಿಗೆ ಸ್ಪಂದಿಸಿ ಏನು ಹೇಳಿಕೆಗಳನ್ನು ಕೊಡಬೇಕು, ಏನು ಅಧಿಕಾರಿಗಳನ್ನು ಮಾತಾಡಬೇಕು ಅದನ್ನೆಲ್ಲ ಮಾತಾಡಿದ್ದಾರೆ.
ನಾವು ನೇರವಾಗಿ ಅದನ್ನ ಆ ರೀತಿ ಈ ರೀತಿ ಅಂತ ಹೇಳಿದ್ರೆ ಇನ್ನಾದ್ರೂ ಆಗದೆ ಇಲ್ವಾ? ನಿಜ. ನೋಡಿ, ನಮ್ಮ ಚುನಾವಣೆಗೆ 4 ತಿಂಗಳಿದೆ. ಎಸ್ ನಾನು ಈ ರಾಜ್ಯ ಸರ್ಕಾರದಲ್ಲಿ ಮತ್ತು ಕಾಂಗ್ರೆಸ್ ನಾಯಕರಲ್ಲಿ ನಾನು ಕೇಳ್ತಾ ಇರುವಂತಹದ್ದು, ಇನ್ನಾದ್ರೂ 4 ತಿಂಗಳಲ್ಲಿ ನಿಮ್ಮ ಈ ವಿಚಾರದಲ್ಲಿ ಕೊಲೆಗಳು ಆಗದೇ ಇರ್ಲಿ ಈ ಜಿಲ್ಲೆ. ನಾವು ಅದನ್ನೇ ಹೇಳುದು, ಶಾಂತಿಯುತ ಮುಖ ಮಾಡಿ ನಾವು ಎಲ್ಲರೂ ಯಾರು ಕೂಡ ಈ ಪ್ರಚೋದನಕಾರಿ ಹೇಳಿಕೆಗಳಿಗೆ ಕಿವಿ ಕೊಡಬಾರ್ದು. ಅದನ್ನು ಬಿಟ್ಟು ಏನು ನಮ್ಮ ಜಿಲ್ಲೆಯಲ್ಲಿ ನಾವು ಮುಂಚೆ ಯಾವ ರೀತಿ ಸೌಹಾರ್ದದ ರೀತಿಯಲ್ಲಿ ಬದುಕಿದ್ದೇವೋ ಅದೇ ರೀತಿ ಮುಂದೆ ಕೂಡ ಬದುಕುವ. ಯಾವುದೇ ಒಂದು ವೇದಿಕೆಯಲ್ಲಿ ನಿಂತು ಒಂದು ಧರ್ಮಕ್ಕೆ ಬೈಯೋದು, ಇನ್ನೊಂದು ಧರ್ಮಕ್ಕೆ ಬೈಯೋದು, ಅವನು ಯಾವನೇ ತಪ್ಪು ಮಾಡಿದ್ರು ಕೂಡ ಒಂದು ಧರ್ಮದವನು ತಪ್ಪು ಮಾಡಿದ್ರೆ ಇಡೀ ಸಮಾಜಕ್ಕೆ ಕಟ್ಟುದು, ಇನ್ನೊಂದು ಧರ್ಮದವನು ತಪ್ಪು ಮಾಡಿದ್ರೆ ಇಡೀ ಸಮಾಜಕ್ಕೆ ಕಟ್ಟುದು, ಇದು ಒಬ್ಬ ಬಿಲ್ಲಾ ಸಮಾಜ ಮಾಡಿದ್ರೆ ಅವನು ಬಿಲ್ಲಾ ಸಮಾಜ ಅಂತ ಹೇಳುದು. ಇದನ್ನೆಲ್ಲ ನಿಲ್ಲಿಸಿ ಅವನೊಬ್ಬ ಭಾರತ ದೇಶದ ಅಪರಾಧಿ ಆಗಿದ್ರೆ ಅವನು ಕೂಲಂಕುಷ ಅಪರಾಧಿ ಅಂತ ಎಲ್ಲರೂ ಕೂಡ ಬಿಂಬಿಸಬೇಕು. ಒಬ್ಬ ಒಳ್ಳೆ ಕೆಲಸ ಮಾಡಿದ್ರೆ ಅವನು ಎಲ್ಲರೂ ಕೂಡ ಸೇರಿ ಒಬ್ಬನು ಒಳ್ಳೆಯ ಅಂತ ಹೇಳಿ ಹೇಳತಕ್ಕಂತಹ ಜವಾಬ್ದಾರಿಯನ್ನು ನಾವೆಲ್ಲ ರಾಜಕೀಯ ನಾಯಕರು, ಸಾಮಾಜಿಕ ನಾಯಕರು ಯಾರೆಲ್ಲ ಇದ್ದಾರೆ ಈ ವಿಚಾರದಲ್ಲಿ ಅವರೆಲ್ಲರೂ ಹೇಳ್ಬೇಕಂತ ಹೇಳಿ ನಾನು ಹೇಳಿ ನನ್ನ ಎಲ್ಲ ಕರಾವಳಿ ಭಾಗದ ಯುವತಿಯರ ಎಲ್ಲ ಸಮಾಜದ ಬಾಂಧವರಿಗೆ ನಾವು ಮುಂದೆ ಯಾವುದೇ ಅಹಿತಕರ ಘಟನೆಗಳಿಗೆ ಕಿವಿಕೊಡದೆ ನಿಮ್ಮ ವ್ಯವಸ್ಥೆಯನ್ನು ಒಂದು ಮಾತಿದೆ ಗಣೇಶ್ ಅವರೇ, ರಾಜಕೀಯದಲ್ಲಿ ಚುನಾವಣೆ ಬಂದಾಗ ಇಂಥ ಒಂದು ಪ್ರಕ್ರಿಯೆಗಳು ನಡೀತಲೇ ಇದೆ. 5 ವರ್ಷಕ್ಕೊಮ್ಮೆ ಚುನಾವಣೆ ಬರುತ್ತೆ, ಜಾತ್ರೆ ಬಂದಾಗ ಆ ಜಾತ್ರೆಯಲ್ಲಿ ಒಂದಷ್ಟು ಸಾವು ನೋವುಗಳು ಇಲ್ಲಿ ಇದ್ದೇ ಇರುವಂಥದ್ದು ಕರಾವಳಿ ಭಾಗದಲ್ಲಿ. ಬೇರೆ ಯಾವುದೇ ಕ್ಷೇತ್ರಗಳನ್ನು ಗಮನಿಸಿದ್ರೆ, ಯಾವುದೇ ಜಿಲ್ಲೆಗಳನ್ನು ಗಮನಿಸಿದ್ರೆ ಕರಾವಳಿ ಭಾಗ ಅಂತೂ ಈ ಒಂದು ಸಾವು ನೋವುಗಳು ತವರೂರ ಆಗ್ತಾ ಇದೆ. ಅಲ್ಲ, ಪ್ರತಿ ಚುನಾವಣೆ ಬಂದಾಗ ಅದೊಂದು ತವರೂರ ಆಗ್ತಾ ಇದೆ. ಇಲ್ಲೊಂದು ಏನ ಪ್ರಯೋಗ ಮಾಡುವಂತ ಪ್ರಯೋಗ ಶಾಲೆ ಆಗಿದೆ. ಒಂದು ವಿಷಯವನ್ನು ತಿಳ್ಕೊಳ್ಬೇಕು. ಒಂದು 25 ವರ್ಷಗಳ ಮುಂಚೆ ನಾನು ಸಾಧಾರಣ ಒಂದು 17-18 ವರ್ಷದ ಯುವಕ. ನೀವು ಎಲ್ಲ ಕಡೆ ಜಾತ್ರೆಗೆ ಹೋಗಿ ಅಲ್ಲಿಯ ಕೆಲವರು ಮುಸಲ್ಮಾನ್ ವರ್ಗದವರು ಕೂಡ ಪೊಳಲಿ ಜಾತ್ರೆಯ ಸಂದರ್ಭದಲ್ಲಿ ನಾನು ಪೊಳಲಿ ಜಾತ್ರೆಗೆ ಊರಿಗೆ ಬರ್ತೇನೆ ಅಂತ ಹೇಳತಕ್ಕಂತಹ ಸಂದರ್ಭಗಳು ಇತ್ತು. ನಾನು ಪೊಳಲಿ ಜಾತ್ರೆಗೆ ಊರಿಗೆ ಬರ್ತೇನೆ ಅಂತ ಹೇಳಿ ಬರ್ತಾ ಇದ್ರು. ನಮ್ಮ ಬಲವಾಂಡಿ ಕ್ಷೇತ್ರದಲ್ಲಿ ಜಾತ್ರೆ ಆಗ್ತದೆ, ಆಗ ಮುಸಲ್ಮಾನರು ಹೇಳ್ತಾರೆ ನಾನು ಬಲವಾಂಡಿ ಜಾತ್ರೆಗೆ ಬರ್ತೇನೆ ಅಂತ. ಅಷ್ಟೊಂದು ಒಳ್ಳೆಯ ರೀತಿಯ ಅನ್ಯೋನ್ಯತೆ ಭಾವನೆಗಳು ಇದ್ದತಕ್ಕಂಥ ಈ ಜಿಲ್ಲೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿಕೆ ನಮ್ಗೆ ಗೊತ್ತಾಗೋದಿಲ್ಲ. ಏನು ದೈವಗಳ ಕಲೆಕಾರ್ನಿ ಕಡಿಮೆ ಆಯ್ತಾ, ದೇವರ ಕಡಿಮೆ ಆಯ್ತಾ, ಅಲ್ಲ ಬೇರೆ ಸಾಮಾಜಿಕ ನಾಯಕತ್ವದ ಕೊರತೆ ಆಯ್ತಾ, ಎಂತದಂತ ನಮ್ಗೆ ಗೊತ್ತಾಗೋದಿಲ್ಲ. ಇದರ ಹಿಂದೆ ಯಾರು ಈ ಕೃತ್ಯಗಳಿಗೆ ಫೈನಾನ್ಷಿಯಲ್ ಆಗಿ ಸಹಾಯವನ್ನು ಮಾಡ್ತಾರ ಅವರನ್ನ ಈ ಪೊಲೀಸರು ಅವರ ಜಾಡಿ ಹಿಡಿಬೇಕು. ಈ ಯಾವುದೆಲ್ಲ ಈ ಸಂಘಟನೆಗಳಿವೆ ಅದಕ್ಕೆ ಯಾವ ಕಡೆಯಿಂದ ಹಣಗಳು ಬರ್ತವೆ, ಇದರ ಜಾಡನ್ನು ಹಿಡಿದಾಗ ಇದು ಎಲ್ಲವೂ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬರ್ತದೆ. ಅದನ್ನ ಹೇಳಿ ನಾನು ನನ್ನ ಎಲ್ಲ ಕರಾವಳಿ ಭಾಗದ ಯುವಕರಿಗೆ ಮತ್ತು ಯುವತಿಯರಿಗೆ ಮತ್ತು ಎಲ್ಲ ವರ್ಗದ ಜನರಿಗೆ ನಾವು ಶಾಂತಿಯಿಂದ ಇರೋಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎಸ್ ಜಿತೇಂದ್ರ ಅವರೇ, ಈಗಾಗಲೇ ನೀವು ಗಮನಿಸಬಹುದು MP ಅವರು ಕೂಡ ಒಂದು ಕಡೆಯಲ್ಲಿ ಮಾತು ಆಡುವಾಗ ಎಲ್ಲೋ ಎಡವಿದ್ದಾರೆ, ಬೆಂಕಿ ಕೊಡುವಂತ ಪ್ರಕ್ರಿಯೆಯ ಒಂದು ಮಾತುಗಳನ್ನು ಆಡಿದ್ದಾರೆ. ಎಷ್ಟೋ ಸರ್ತಿ ಯಡಿಯೂರಪ್ಪನವರು ಕೂಡ ಈ ಮಾತುಗಳನ್ನು ಆಡ್ತಲೇ ಇದ್ದಾರೆ. ಆದ್ರೆ ಅಂತ ಒಂದು ಸ್ಥಿತಿ ಇದೀಗ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಬಿಜೆಪಿಯ ಮೇಲೂ ಕೂಡ ಕೆಂಗಣ್ಣು ಬೀರುವಂತ ಪರಿಸ್ಥಿತಿ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಚಕ್ರವರ್ತಿ ಸೂರಿಬೇಳೆ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ಜಾತಿಯ ವಿಚಾರದಲ್ಲಿ, ಧರ್ಮದ ವಿಚಾರದಲ್ಲಿ ಈ ಬಾರಿ ಚುನಾವಣೆಗೆ ಹೋದ್ರೆ ಬಿಜೆಪಿಗೆ ಸೋಲಂತೂ ಖಂಡಿತ ಅನ್ನುವಂಥದ್ದು. ಒಟ್ಟಾರೆ ಈ ಎಲ್ಲ ವಿಚಾರಗಳಿಂದ ಒಂದಷ್ಟು ಹೊರಗೆ ಬರಲಿಕ್ಕೆ ಅಥವಾ ಶಾಂತಿಯುತ ಕರಾವಳಿ ಬರಲಿಕ್ಕೆ ಒಂದು ಬಿಜೆಪಿಯ ಕೂಡ ಬಹಳಷ್ಟು ಪಾತ್ರ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬಿಜೆಪಿ ಇದಕ್ಕೆ ಯಾವ ರೀತಿಯಲ್ಲಿ ಮುಂದಿನ ಸೂತ್ರಗಳನ್ನು ಮಾಡ್ತಾರೆ? ನಮ್ಮ ಏನು ವಿಚಾರ ರಾಜಕೀಯದಲ್ಲಿದೆ ಅಂದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಲ್ಪನೆ ಇದೆ. ಆ ಕಲ್ಪನೆಯ ಮುಖಾಂತರ ನಾವು 19 ರಾಜ್ಯವನ್ನು ಗಳಿಸಿಕೊಂಡಿದ್ದೇವೆ. ಅದೇ ವಿಚಾರವನ್ನ ಇಟ್ಕೊಂಡು ಕರ್ನಾಟಕದಲ್ಲೂ ರಾಜಕೀಯ ಮಾಡ್ತೇವೆ ಹೊರತು ಯಾವುದೇ ಮತೀಯವಾದವನ್ನ ಇಟ್ಕೊಂಡು ಜಾತಿವಾದವನ್ನ ಇಟ್ಕೊಂಡು ಯಾವತ್ತೂ ಕೂಡ ಕೆಲಸ ಮಾಡೋದಿಲ್ಲ ಬಿಜೆಪಿ. ಅದಕ್ಕೋಸ್ಕರ ನಮಗೆ ಅತ್ಯಂತ ವಿಶ್ವಾಸ ಇದೆ ಈ ರಾಜ್ಯದಲ್ಲಿ ಅದೇ ವಿಚಾರವನ್ನು ಇಟ್ಕೊಂಡು, ಏನು ಅಭಿವೃದ್ಧಿಯ ವಿಚಾರ ಇಟ್ಕೊಂಡು ನಾವು ಹೋರಾಟಕ್ಕೆ ಹೋಗ್ತೇವೆ. ನಮಗೆ ಸರ್ಕಾರ ಮಾಡಿದ್ರೆ ಅವಕಾಶ ನಮಗೆ ಸಿಗ್ತದೆ. ಸರ್ಕಾರ ಮಾಡಿದ ನಂತರ ಈ ಹತ್ಯೆಗಳನ್ನ ಹತ್ತಿಕ್ಕುವಂತ ಕೆಲಸವನ್ನ ಖಂಡಿತವಾಗಿಯೂ ಬಿಜೆಪಿ ರಾಜ್ಯದಲ್ಲಿ ಮಾಡ್ತದೆ ಅಂತ ಹೇಳುವಂಥದ್ದು ಸ್ಪಷ್ಟ ಹೇಳಿ. ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಇವತ್ತು ಹಂಚಿಕೊಂಡ್ರಿ. ಎಸ್ ಗಣೇಶ್ ಇವರು ಹೇಳಿದ್ರು ಏನು ನಾವು ಮಾಡಲಿಲ್ಲ ಹಾಗೆ. ಒಬ್ಬ ಪ್ರತಾಪ್ ಸಿಂಹರಂತ ಒಬ್ಬ ಮಾಧ್ಯಮದ ಹೇಳಿಕೆಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಡೀ ರಾಜ್ಯದ ಜನ ಇದರ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿದ್ದಾರೆ. ಅದನ್ನ ನಾನು ಈ ಜನರ ಮುಂದೆ ಇದನ್ನು ಹೇಳಲಿಕ್ಕೆ ನಾವು ಅಂದ್ರೆ ಇವರು ಹೇಳಿದ್ದಕ್ಕೆ ಒಂದು ಉತ್ತರವನ್ನು ನಾವು ನಮ್ಮ ಹತ್ರ ಕೂಡ ತುಂಬಾ ಉಂಟು. ಚರ್ಚೆಗೆ ನಾವು ಕೂತದ್ದು, ಅದು ಚರ್ಚೆ ಬೇಡ. ನೀವು ರಾಜಕೀಯವಾಗಿ ಬೇಡ. ನಿಮ್ಮ ದಿನೇಶ್ ಗುಂಡೂರಾವ್ ಇರ್ಬೋದು, DKಶಿ ಇರ್ಬೋದು, ಅಥವಾ ಇಲ್ಲಿಯ ಸ್ಥಳೀಯ ನಾಯಕರು ಇರ್ಬೋದು, ತುಂಬಾ ರೀತಿಯಾಗಿರ್ತಕ್ಕಂಥ ಅನೇಕ ಜನರಿಗೆ ಬೇಡ ಆ ಹೇಳಿಕೆಗಳು ಅಂತ ಹೇಳುವಂತದ್ದು ನಮಗೆ ಗೊತ್ತಿದೆ. ಜನರಿಗೆ ಇವತ್ತು ಅದೆಲ್ಲ ಬೇಡ. ಅದಕ್ಕೋಸ್ಕರ ನೀವು ರಾಜಕೀಯ ಪಕ್ಷವಾಗಿ ನಾವು ಕೂಡ ರಾಜಕೀಯ
ಏಕೈಕ ಪಕ್ಷವಾಗಿ ಅಭಿವೃದ್ಧಿಯಲ್ಲಿ ಮತವನ್ನು ಕೇಳೋಣ, ಅಭಿವೃದ್ಧಿಯಲ್ಲಿ ಹೋರಾಟ ಮಾಡಿ, ಅಭಿವೃದ್ಧಿಯಲ್ಲೇ ಮತವನ್ನು ಕೇಳೋಣ. ನಾವು ಸಕ್ಸಸ್ ಆಗಿದ್ದೇವಲ್ಲ ಸರ್, ಅದೇ ಅಭಿವೃದ್ಧಿಯಲ್ಲಿ ಮತ ಕೇಳೋಣ. ಇವತ್ತು ಇಡೀ ದೇಶದಲ್ಲೇ ಕಾಂಗ್ರೆಸ್ ಅನ್ನ ತಿರಸ್ಕಾರ ಮಾಡತಕ್ಕಂತ ವಾತಾವರಣ ದೇಶದಲ್ಲಿದೆ. ಆಗ್ಲಿ ಬಿಡಿ, ತೊಂದ್ರೆ ಇಲ್ಲ. ಯಾಕೆ ಅಂದ್ರೆ ನಾವು ವಿರೋಧ ಪಕ್ಷದಲ್ಲಿ ಕುತ್ಕೊಳ್ಳಿಕ್ಕೆ ರೆಡಿ ಆಗಿದ್ದೇವಲ್ಲ, ಕುತ್ಕೊಂಡಿದ್ದೇವಲ್ಲ. ವಿಚಾರಗಳನ್ನ ಜನ ಗಮನಿಸುತ್ತಾ ಇದ್ದಾರೆ. ಅದರ ನಂತರ ಒಂದು 3 ಸಂಸದರ ಚುನಾವಣೆ ನಡೆದು 3 ಕೂಡ ನಾವು ಗೆದ್ದುಕೊಂಡಿದ್ದೀವಿ. ಅದು ಕೂಡ ಎಸ್ ಗಣೇಶ್ ಅವರೇ ಬಹಳಷ್ಟು ವಿಚಾರಗಳನ್ನು ಕೂಡ ಹಂಚಿಕೊಂಡ್ರಿ. ಜಿತೇಂದ್ರ ಅವರೇ ಬಂದದಕ್ಕೆ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಇಬ್ಬರಿಗೂ. ಎಸ್ ವೀಕ್ಷಕರೇ, ಗಮನಿಸಿದ್ರಲ್ಲ ಯಾವ ರೀತಿಯಲ್ಲಿ ಕರಾವಳಿಯಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಆದ್ರೂ ಒಂದಷ್ಟು ಶಾಂತಿಯುತವಾಗಿ ಜನಜೀವನ ಆಗುವಂತೆ ಆಗ್ಲಿ, ವಿಚಾರಗಳ ವಾದಿಗಳಾಗಿರ್ಬೋದು, ಒಂದು ಹೇಳಿಕೆಗಳನ್ನು ನೀಡುವಂಥದ್ದಾಗಿರ್ಬೋದು, ಎಲ್ಲೋ ಎಡವುದು ಅಥವಾ ಬೇಡವಾದಂತಹ ಹೇಳಿಕೆಗಳು, ಕ್ಷುಲ್ಲಕ ಕಾರಣಗಳಿಗೆ ಜಗಳವನ್ನು ಆಡುವಂಥದ್ದು, ಮತ್ತಷ್ಟು ಒಂದಷ್ಟು ಕೋಮು ವಾದಗಳನ್ನು ಸೃಷ್ಟಿ ಮಾಡುವಂಥದ್ದು, ಇದೆಲ್ಲದಕ್ಕೂ ಒಂದಷ್ಟು ತೆರೆ ಬೀಳಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಸುದ್ದಿ, ಮಾಹಿತಿ, ಮನೋರಂಜನೆ ನೋಡ್ತಾ ಇರಿ ಸ್ಪಂದನ.